ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ, V4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮನಾಥ್ ಗಟ್ಟಿ ಕಾಪಿಕ್ಕ. ಈಗಾಗಲೇ ಇಡೀ ಕರ್ನಾಟಕ ರಾಜ್ಯದಲ್ಲೇ ಭಾರಿ ದೊಡ್ಡ ಮಟ್ಟಕ್ಕೆ ಸಂಚಲನ ಮೂಡಿಸಿರುವಂಥ ವಿಚಾರ ಕಳೆದ ನಿನ್ನೆಯಿಂದ ನಾವು ನೋಡ್ತಾ ಇದ್ದೇವೆ. ರಾಯಚೂರಿನ ಘಟನೆ, ಅಂಬೇಡ್ಕರ್ ಫೋಟೋವನ್ನು ಗಣರಾಜ್ಯೋತ್ಸವ ದಿನದ ರಾಯಚೂರಿನ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದಲ್ಲಿ ನಡೆದಂಥ ಕಾರ್ಯಕ್ರಮ. ಬಲವಂತವಾಗಿ ಅಂಬೇಡ್ಕರ್ ಫೋಟೋವನ್ನು ಅಲ್ಲಿಂದ ತೆಗೆಸಲಾಗತ್ತೆ ಅಥವಾ ಸ್ಥಳಾಂತರ ಮಾಡಲಾಗತ್ತೆ. ಇದಕ್ಕೆ ಕಾರಣ ಜಿಲ್ಲಾ ನ್ಯಾಯಾಧೀಶರೇ ಇದಕ್ಕೆ ಕಾರಣ, ಅಥವಾ ಅವರು ಮೌಖಿಕವಾಗಿ ಕೊಟ್ಟಂಥ ನಿರ್ದೇಶನದಿಂದಾಗಿ ಅಂಬೇಡ್ಕರ್ ಅವರ ಫೋಟೋವನ್ನು ಈ ಒಂದು ಕಾರ್ಯಕ್ರಮದಿಂದ ತೆಗೆಸುವಂಥ ಆಯಿತು ಅನ್ನುವಂಥ ವಿಚಾರ. ಮತ್ತು ಆ ಫೋಟೋವನ್ನು ಆ ಒಂದು ಸಭೆ ನಡೀತಾ ಇರುವಂಥ ವೇದಿಕೆಯಿಂದ ತೆಗಿತಾ ಇರುವುದು ಮಾತ್ರ ಅಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ, ವಿಡಿಯೋ ಆಗಿದೆ. ಈ ಬಗ್ಗೆ ನಾವು ನಿನ್ನೆಯಿಂದ ಮಾತಾಡ್ತಾ ಇದ್ದೇವೆ. ಕೋರ್ಟ್ನ ಆವರಣದಲ್ಲಿ ನಡೆದ ವಿಚಾರ, ನ್ಯಾಯಾಧೀಶರುಗಳ ವಕೀಲರುಗಳ ಸಮ್ಮುಖದಲ್ಲಿ ನಡೆದ ವಿಚಾರ, ಆಮೇಲೆ ನ್ಯಾಯಾಧೀಶರುಗಳ ಸಮ್ಮುಖದಲ್ಲಿ ನಡೆದಂಥ ವಿಚಾರ ಏನು ಎತ್ತ ಅನ್ನೋ ಬಗ್ಗೆ ನಮ್ಮ ಇವತ್ತಿನ ಮುಂದುವರಿದ ಚರ್ಚೆ. ಇವತ್ತಿನ ಈ ಒಂದು ಚರ್ಚೆಯಲ್ಲಿ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ ರಾಜಾ ಚಣ್ತಿಮಾರ್ ಅವರು, ಮಾನವ ಬಂಧುತ್ವ ವೇದಿಕೆಯ ಕಾರ್ಯಕರ್ತರು, ಜೊತೆಗೆ ರವಿಕಿರಣ್ ಪುಣಚ್ ಅವರು, ರೈತ ಸಂಘದ ನಾಯಕರು, ಆಮೇಲೆ ರಾಮಣ್ಣ ಅವರು, CITU ಮುಖಂಡರು. ನಾನು ಮೂರು ಮಂದಿಯನ್ನು ಕೂಡ ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ರಾಜಾ ಅವರಿಗೆ, ರವಿಕಿರಣ್ ಅವರಿಗೆ, ಜೊತೆಗೆ ರಾಮಣ್ಣ ಅವರಿಗೆ. ರಾಜಾ ಚಣ್ತಿಮಾರ್ ಅವರು ಮಾನವ ಬಂಧುತ್ವ ವೇದಿಕೆ ಬಂಟ್ವಾಳ ತಾಲೂಕು ಸಮಿತಿ ಅಧ್ಯಕ್ಷರು, ರವಿಕಿರಣ್ ಪುಣಚ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು, ರಾಮಣ್ಣ ವಿಟ್ಲ ಅವರು CITU ಸಂಘಟನೆಯ ಮುಖಂಡರು, ಜೊತೆಗೆ ಜನಪರ ಚಳವಳಿಯ ಒಬ್ಬ ಹಿರಿಯ ಕಾರ್ಯಕರ್ತರು ಕೂಡ. ನಾವು ಇದು ನಿನ್ನೆ ದಿವಸನೇ ಈ ವಿಚಾರಕ್ಕೆ ಮಾತಾಡುವಾಗ, ಹೌದು, ಈಗ ಜನಸಾಮಾನ್ಯರಿಗೆ ಸಾಮಾನ್ಯವಾಗಿ ನಾವೊಂದು ನಂಬಿಕೊಂಡು ಬಂದಿರುವಂಥ ವಿಚಾರಗಳೇನಿರುತ್ತೆ, ಕೋರ್ಟ್ನಲ್ಲಿ ನಡೆದ ವಿಚಾರಗಳು ಭಾರಿ ಸೂಕ್ಷ್ಮ ವಿಚಾರಗಳು ಒಂದು, ಮತ್ತು ನ್ಯಾಯಾಧೀಶರುಗಳಿರ್ತಾರೆ, ಹಿರಿಯ ವಕೀಲರುಗಳೆಲ್ಲ ಇರ್ತಾರೆ. ಹಾಗಾಗಿ ಭಾರಿ ಯಾವುದೇ ಕಾರ್ಯಕ್ರಮಗಳು ಭಾರಿ ಒಂದು ಸಮಚಿತ್ತವಾಗಿ ಮತ್ತು ಒಂದು ಘನತೆಯಿಂದ ನಡೆಯುತ್ತೆ ಅನ್ನುವಂಥದ್ದನ್ನೆಲ್ಲ ನಾವು ನಂಬಿಕೊಂಡು ಬಂದವರು, ಮತ್ತು ನಡೀತಾ ಇದ್ದದ್ದು ಕೂಡ ಹೌದು. ಆದರೆ ಮೊನ್ನೆ ಜನವರಿ 26ರಂದು ರಾಯಚೂರಿನ ಜಿಲ್ಲಾ ನ್ಯಾಯಾಲಯದ ಸಂಕೀರ್ಣದಲ್ಲಿ ನಡೆದಂಥ ಘಟನೆ, ಅಲ್ಲಿ ಅಂಬೇಡ್ಕರ್ ಅವರ ಫೋಟೋವನ್ನು ನಾನು ಗಣರಾಜ್ಯೋತ್ಸವದ ಧ್ವಜಾರೋಹಣ ಮಾಡಬೇಕಿದ್ದರೆ ಅಲ್ಲಿ ಇರಿಸಲಾಗಿರುವ ಅಂಬೇಡ್ಕರ್ ಅವರ ಫೋಟೋವನ್ನು ತೆಗೆದರೆ ಮಾತ್ರ ಬರ್ತೇನೆ ಅಂತ ಜಿಲ್ಲಾ ನ್ಯಾಯಾಧೀಶರು ಅಲ್ಲಿ ಸಂಘಟಕರುಗಳಿಗೆ, ಅಂದರೆ ಬಾರ್ ಅಸೋಸಿಯೇಷನ್ ಅವರು, ವಕೀಲರ ಸಂಘದವರು ಮತ್ತು ಅಲ್ಲಿ ಸಿಬ್ಬಂದಿಗಳ ಕಾರ್ಯಕ್ರಮ ಆಯೋಜಿಸಿದ್ರು, ಅವರಿಗೆ ಮೌಖಿಕವಾಗಿ ಆದೇಶ ಕೊಟ್ಟರು. ಆನಂತರ ಆ ಕಾರಣಕ್ಕಾಗಿ ಅಲ್ಲಿ ಭಾವಚಿತ್ರವನ್ನು ತೆಗೆಯಲಾಯಿತು ಅಂತ ವಿಚಾರ, ಮತ್ತು ವಿಡಿಯೋದಲ್ಲೆಲ್ಲ ದಾಖಲಾತಿ ಆಗಿದೆ. ಆರಂಭದಲ್ಲಿ ಒಂದಷ್ಟು ಗೊಂದಲಗಳಿತ್ತು. ಇದು ಕೋರ್ಟ್ನಲ್ಲಿ ನಡೆದದ್ದು, ನ್ಯಾಯಾಧೀಶರುಗಳ ಸಮ್ಮುಖದಲ್ಲಿ ನಡೆದದ್ದು, ಇದರ ಬಗ್ಗೆ ಮಾತಾಡಬಹುದು ಅಂತ. ವಕೀಲರು ನಿನ್ನೆ V4NES ಅಲ್ಲಿ ಮಾತಾಡೋ ಸಂದರ್ಭದಲ್ಲಿ ಹಿರಿಯ ವಕೀಲರೇ ಇದ್ದರು. ಖಂಡಿತವಾಗಿ ಮಾತನಾಡಬಹುದು. ಅಂದರೆ ಯಾರು ಕೂಡ ಕಾನೂನಿಗಿಂತ ದೊಡ್ಡವರಲ್ಲ. ನೋಬಡಿಸ್ ಅಬೌವ್ ದಿ ಲಾ. ಎಲ್ಲರೂ ಕೂಡ ಕಾನೂನಿನ ಪರಿಧಿಯಲ್ಲಿ ಸಮಾನರು. ಮತ್ತೆ ಯಾರೇ ತಪ್ಪು ಮಾಡಿದ್ರು ಕೂಡ, ಅಥವಾ ಯಾರದೇ ನಡೆ ಅದು ಪ್ರಶ್ನಾರ್ಹವಾಗಿದ್ರೆ ಅದನ್ನು ಟೀಕೆ ಮಾಡುವಂಥದ್ದು, ಪ್ರಶ್ನೆ ಮಾಡುವಂಥದ್ದು ಎಸ್. ಈ ನೆಲೆಯಲ್ಲಿ ನಾನು ರವಿಕಿರಣ್ ಅವರೇ, ನಿಮ್ಮ ಪ್ರತಿಕ್ರಿಯೆ ಕೇಳುವಂಥದ್ದು ಒಟ್ಟು ಈ ಘಟನೆಯ ಬಗ್ಗೆ. ಈ ದೇಶದ ಅಂಬೇಡ್ಕರ್ ಅವರ ಫೋಟೋವನ್ನು ಅಲ್ಲಿ ಇರಿಸಲಿಕ್ಕೆ ಸ್ಪಷ್ಟವಾದ ಆದೇಶ ಇಲ್ಲ ಅಂತ ನ್ಯಾಯಾಧೀಶರು ಹೇಳಿಕೊಂಡದ್ದು. ಈಗ ನಾವು ಅಪ್ಪನ ಪಿಂಡ ಬಿಡಬೇಕು ಅಂತ ಹೇಳಿ ತೀರಿ ಹೋದ ಮೇಲೆ ನಮಗೇನು ಬರೆದು ಕೊಟ್ಟದ್ದಿಲ್ಲ. ಇದು ಜನರಲ್ ನಾಲೆಡ್ಜ್, ಸಾಮಾನ್ಯ ಜ್ಞಾನ. ಈ ದೇಶಕ್ಕೆ ಇಡೀ ವಿಶ್ವವೇ ಬೆರಗಾಗುವಂಥ ರೀತಿಯಲ್ಲಿ ಅತಿಯಾದಂಥ ಪ್ರಜಾಪ್ರಭುತ್ವವನ್ನು ಇರ್ತಕ್ಕಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿದಂಥ ಆ ಕರಡು ಸಮಿತಿಯ ಮುಖ್ಯಸ್ಥರು, ಈ ಸಂವಿಧಾನದ ಪಿತಾಮಹ, ಅವರ ಫೋಟೋ ಹಾಕಬೇಕೋ ಬೇಡೋ ಅಂತ ಸುತ್ತೋಲೆ ಬರಬೇಕಾ? ಅವರೊಬ್ಬರು ಜಡ್ಜ್ ಆಗಿದ್ದಾರೆ. ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಜನಸಾಮಾನ್ಯರಿಗಿಂತ ಹೆಚ್ಚು ಕೋರ್ಟು ಮತ್ತು ನ್ಯಾಯಾಧೀಶರುಗಳಿಗಿದೆ, ಬೇರೆ ಎಲ್ಲ ಅಂಗಗಳಿಗಿಂತ ಹೆಚ್ಚು. ಅಂಥವರೇ ಈ ರೀತಿಯ ಮಾತಾಡ್ತಾರೆ, ಈ ರೀತಿಯ ಕೃತ್ಯ ಮಾಡ್ತಾರೆ ಅಂತಾದರೆ ಬಹುಶಃ ಮತ್ತೆ ಭಾರತ ಫ್ಯೂಡಲಿಸಮ್ ಕಡೆ ಹೋಗ್ತಾ ಇದೆ
ಹೇಳೋದಕ್ಕೆ ಸೂಚನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು Yes, ಅದು ಯಾರೇ ಆಗಿರಲಿ, ಅವರು ಶಿಕ್ಷಾರ್ಹ ಅಪರಾಧ ಮಾಡಿದ್ದಾರೆ, ಅವರಿಗೆ ಶಿಕ್ಷೆ ಆಗಲೇಬೇಕು. ಅದನ್ನು ಈ ದೇಶದಲ್ಲಿ ಸಂವಿಧಾನ ಇದೆ, ಸರ್ಕಾರ ಇದೆ, ಆಡಳಿತ ವ್ಯವಸ್ಥೆ ಇದೆ ಅಂತಾದರೆ ಸುಮೋಟವಾಗಿ ಅವರ ಮೇಲೆ ಏನು ಮೊಕದ್ದಮೆಯನ್ನು ದಾಖಲು ಮಾಡಬೇಕು, ಸೂಕ್ತ ತನಿಖೆ ನಡೆಸಿ ಅವರಿಗೆ ಸರಿಯಾದಂಥ ಶಿಕ್ಷೆಯನ್ನು ಕೊಡಲೇಬೇಕು. ಎಸ್ ಇದು ರಾಜಾ ಅವರೇ ಏನು ಹೇಳ್ತೀರಿ? ಚಂದ್ರಮಾರ್ ನೋಡಿ, ನಮ್ಮ ದೇಶದಲ್ಲಿ 1880 ತನಕ ನಮ್ಮ ದೇಶದಲ್ಲಿ ಸಂವಿಧಾನ ಇರಲಿಲ್ಲ. ಯಾಕೆ ಇರಲಿಲ್ಲ ಅಂತ ಹೇಳಿದ್ರೆ 880 ನಂತರ ನಮ್ಮ ದೇಶದಲ್ಲಿ ಬ್ರಿಟಿಷರು ನಮ್ಮ ಭಾರತನ ಎಲ್ಲ ಅವರ ಕಪಿಮುಷ್ಟಿ ಮಾಡಿಕೊಂಡ ನಂತರ ಅವರು ಇಂಗ್ಲೆಂಡಿನ ಸಂವಿಧಾನ ಅಳವಡಿಸಿದರು. ಅದರ ನಂತರ 1936ರಲ್ಲಿ ನಮ್ಮ ಮೋತಿಲಾಲ್ ನೆಹರು ಹೇಳ್ತಾರೆ, ನೀವು ಆಳಿದ್ರೂ ಪರವಾಗಿಲ್ಲ, ನಮ್ಮ ಸಂವಿಧಾನ ಮುಖಾಂತರ ನೀವು ಆಳಿ ಅಂತ ಹೇಳ್ತಾರೆ. ಆಗ ಇವರು ಬ್ರಿಟಿಷರು ಒಪ್ಪೋದಿಲ್ಲ. ನಮ್ಮ ಲಕ್ಷಾಂತರ ಮಂದಿ ಪ್ರಾಣ ತ್ಯಾಗದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಾವು ಆಳ್ಬೇಕಲ್ಲ, ಯಾವ ರೀತಿ ಆಳ್ಬೇಕು ನಮ್ಮ ದೇಶವನ್ನು, ಅದರ ಬಗ್ಗೆ ನಮ್ಮ ವಲ್ಲಭಭಾಯಿ ಪಟೇಲ್ ನೇತೃತ್ವದಲ್ಲಿ ಒಂದು ಸಮಿತಿ ಆಗ್ತದೆ. ಸಮಿತಿಯಲ್ಲಿ ನಿರ್ಧಾರ ಮಾಡ್ತೀವಿ ನಾವು ಯಾವ ಥರ ಆಳ್ಬೇಕಂತೇಳಿ. ಅದು ಆಳಿದ ಮೇಲೆ ನಾವು ನಮ್ಮ ಇಡೀ ನಮ್ಮ ಬ್ರಿಟಿಷರು ಹೋದಾಗ ನಮ್ಮ ದೇಶದಲ್ಲಿ 750 ರಾಜರುಗಳು ಆಳ್ತಿದ್ರು. ಖಂಡಿತ 750 ರಾಜರುಗಳು. ಈ 750 ರಾಜ್ಯಗಳನ್ನು ಒಗ್ಗೂಡಿಸಿ ಅಂತ ಹೇಳಿದ್ರೆ ನಮ್ಮ ವಲ್ಲಭಭಾಯಿ ಪಟೇಲರು. ಅದಾದ್ಮೇಲೆ ನಮ್ಮ ದೇಶಕ್ಕೊಂದು ಸಂವಿಧಾನ ಬೇಕಲ್ಲ. ನಾವು ಸಂವಿಧಾನ ಯಾರಾದ್ರೂ ಬರೆಸುವಂತ ನಾವು ಅದರ ಬಗ್ಗೆ ಚಿಂತನೆ ಮಾಡ್ತೀವಿ. ಯಾರು ನಮ್ಮ ಹಿರಿಯ ನಮ್ಮ ನೇತಾರರಿದ್ದಲ್ಲ, ಇವರೆಲ್ಲ ಸೇರಿ ಚಿಂತನೆ ಮಾಡ್ತಾರೆ, ನಾವು ಯಾರ ಹತ್ರ ಸಂವಿಧಾನ ಬರೆಸಬೇಕು. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಇವರಿಗೆ ಒಂದು ತಲೆಗೆ ಹೋಗ್ತದೆ. ಇಂಗ್ಲೆಂಡ್ನಲ್ಲಿ ಒಬ್ಬರು ಐವರ್ನ್ ಜೆನ್ನಿಸ್ ಅಂತ ಇರ್ತಾರೆ. ಅವರ ಕಾಲದಲ್ಲಿ ಎಲ್ಲ ಸಂವಿಧಾನ ಬರೆದು ಕೊಟ್ಟ ಎಲ್ಲ ಹೆಚ್ಚಿನ ರಾಷ್ಟ್ರಕ್ಕೆ ಅವರೇ. ಯಾರು? ಐವರ್ನ್ ಜೆನ್ನಿಸ್ ಅಂತ. ಇವರ ನೇತೃತ್ವದಲ್ಲಿ ಒಂದು 25 ಜನ ನಿಯೋಗ ಇಂಗ್ಲೆಂಡ್ಗೆ ಹೋಗ್ತಾರೆ. ಇಂಗ್ಲೆಂಡ್ನಲ್ಲಿ ಹೋಗಿ ಇವ್ರ ಹತ್ರ ಹೇಳ್ತಾರೆ, ನಮ್ಮ ದೇಶಕ್ಕೆ ನೀವು ಸಂವಿಧಾನ ಬರೆದು ಕೊಡಬೇಕು, ಎಲ್ಲ ದೇಶಕ್ಕೆ ಬರೆದು ಕೊಟ್ಟವ್ರು ನೀವೇ, ನಮ್ಮ ದೇಶಕ್ಕೆ ನೀವೇ ಬರೆದು ಕೊಡ್ಬೇಕಂತ ಹೇಳ್ತಾರೆ. ಯಾರು? ವಲ್ಲಭಭಾಯಿ ಪಟೇಲ್ ಅವರ ನಿಯೋಗ. ಆಗಿನ ಕಾಲದಲ್ಲಿ 1947 ಕಾಲದಲ್ಲಿ ಅತಿ ಹೆಚ್ಚು ಓದುವಂಥ ವ್ಯಕ್ತಿ ಇದ್ದರೆ ಅವರು ಐವರ್ನ್ ಜೆನ್ನಿಸ್, ಮತ್ತು ಎರಡನೇ ನಮ್ಮ ಅಂಬೇಡ್ಕರ್. ಈಗಲೂ ಇಲ್ಲ, ಆಗ ಬಿಡಿ 21ನೇ ಶತಮಾನದಲ್ಲಿ ಈಗಲೂ ಇಲ್ಲ. ಅಂಥ ವ್ಯಕ್ತಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಭಾರತದ ಸಂವಿಧಾನ ಬರಿಬೇಕಂತ ಹೇಳಿದ್ರೆ ನನ್ನಿಂದ ಸಾಧ್ಯ ಇಲ್ಲ, ನಿಮ್ಮ ಭಾರತದಲ್ಲೇ ಶ್ರೇಷ್ಠ ವ್ಯಕ್ತಿ ಇದ್ದಾರೆ ಅಂತ ಹೇಳ್ತಾರೆ. ಯಾರು? ಐವರ್ನ್ ಜೆನ್ನಿಸ್ ಅಂತೇಳಿ. ಅವರು ಅಂಬೇಡ್ಕರ್ನ ಅವರು ರೆಕಮೆಂಡ್ ಮಾಡ್ತಾರೆ. ಅಂಬೇಡ್ಕರ್ ಅಂತ ಅವ್ರು ಹೇಳೋದಿಲ್ಲ, ನಾನು ಹೇಳೋದು ಮಾತು ಕೇಳಿ ಇವರಿಗೆ ಆಶ್ಚರ್ಯ ಆಗ್ತದೆ. ಯಾರು? ಈ 25 ಸಮಿತಿ ಸದಸ್ಯರಿಗೆ ಎಲ್ಲರೂ ಆಶ್ಚರ್ಯ ಆಗ್ತದೆ. ಅಂದರೆ ಇವರು ವಿಶ್ವದಲ್ಲೇ ಮಹಾನಾಯಕ ಅಂತೇಳಿ ಅನಿಸ್ಕೊಂಡವರು ಐವರ್ನ್ ಜೆನ್ನಿಸ್. ಅವರಕ್ಕಿಂತ ಶ್ರೇಷ್ಠವಾದ ಜನ ನಮ್ಮ ಭಾರತದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಆಶ್ಚರ್ಯ ಆಗ್ತದೆ. ನಾವು ಗೊತ್ತಿಲ್ಲ ಸರ್, ನೀವೇ ಹೇಳಿ ಅಂತ ಹೇಳ್ತಾರೆ. ಆಗ ಅವರು ಹೇಳ್ತಾರೆ, ಯಾರು? ಐವರ್ನ್ ಜೆನ್ನಿಸ್ ಹೇಳ್ತಾರೆ, ಅಂಬೇಡ್ಕರ್ ಹತ್ರ ಬರೆಸಿ, ಅಂಬೇಡ್ಕರ್ ನಿಮ್ಮ ಸಂವಿಧಾನ ಬರೆಯುವಂಥ ವ್ಯಕ್ತಿ, ಅವರ ಹತ್ರ ಬರೆಸಿ, ನನಗಿಂತ ಶ್ರೇಷ್ಠ ವ್ಯಕ್ತಿ ಅಂತ ಹೇಳಿ. ನೋಡಿ, ಅಂತ ಮಹಾನ್ ವ್ಯಕ್ತಿ ಒಂದು ಆಯ್ಕೆ ಮಾಡಿದಂತ ವ್ಯಕ್ತಿಯನ್ನು ಇವರು ನೇರ ಬಂದು ಸಂಪರ್ಕಿಸುವುದಿಲ್ಲ. ಯಾಕೆ ಈ ಮಾತು ಹೇಳ್ಬೇಕು ಹೇಳಿದ್ರೆ, ಈ ಮಾತು ಆ ಜಡ್ಜಿಗೆ ಮುಟ್ಟಬೇಕು. ನಮ್ಮ ಮಹಾತ್ಮ ಗಾಂಧಿ ಅವರು ಮೂಲತಃ ಗುಜರಾತ್, ಇವರು ಗುಜರಾತಿಗೆ ಹೋಗ್ತಾರೆ. ಗುಜರಾತಿಗೆ ಹೋಗಿ ಇವರು ಹೇಳ್ತಾರೆ, ನಮ್ಮ ಇದೇ ವಲ್ಲಭಭಾಯಿ ಪಟೇಲ್ ಹೇಳ್ತಾರೆ, ಸರ್ ನಾವು ಅಲ್ಲಿ ಹೋದೆವು, ಅಲ್ಲಿ ಹೋದಾಗ ಅವರು ಅಂಬೇಡ್ಕರ್ ಹೆಸರು ಹೇಳಿದರು ಅಂತ ಹೇಳ್ತಾರೆ. ಆಗ ಗಾಂಧೀಜಿ ಹೇಳ್ತಾರೆ, ನೀವು ಅಲ್ಲಿ ಯಾಕೆ ಹೋಗೋದು? ನನ್ನ ಹತ್ರ ಹೇಳಿದ್ರೆ ನಾನು ಹೇಳ್ತಿದ್ದೆ. ಈ ಮಾತು ಮಹಾತ್ಮ ಗಾಂಧಿ ಹೇಳಿದ್ದು. ನನ್ನ ಹತ್ರ ಕೇಳಿದ್ರೆ ನಾನೇ ಹೇಳ್ತಿದ್ದೆ, ನೀವು ಯಾಕೆ ಅಲ್ಲಿ ಇಂಗ್ಲೆಂಡ್ಗೆ ಹೋದ್ರಿ? ಇಂಗ್ಲೆಂಡ್ ಹೋಗ್ಬೇಕಿತ್ತಿರ್ಲಿಲ್ಲ. ಅಂಬೇಡ್ಕರ್ ಹೆಸರನ್ನು ನಾನೇ ಸೂಚನೆ ಮಾಡ್ತಿದ್ದೆ ಅಂತ ಹೇಳ್ತಿದ್ರು. ಆ ಕಾಲಕ್ಕೆ ಒಂದು ಪ್ರತೀತಿ ಇತ್ತು ಅಂದ್ರೆ, ಅಂಬೇಡ್ಕರ್ ಅವರು ಇಂಗ್ಲೆಂಡ್ ನಲ್ಲಿ ಅವರು ಓದ್ತಾ ಇದ್ದ ಸಂದರ್ಭದಲ್ಲಿ ಆ ಲೈಬ್ರರಿಯಲ್ಲಿ ಇದ್ದಂತ ಎಲ್ಲ ಪುಸ್ತಕಗಳನ್ನು ಓದಿದ ವ್ಯಕ್ತಿ ಅವರೊಬ್ಬರೇ ಅಂತ, ಒಬ್ಬರೇ ಅಂತ ಹೇಳಿ. ಆಗ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ದೇಶ ಸಂವಿಧಾನ ಕರಡು ಸಮಿತಿಗೆ ಒಂದು ಸಮಿತಿ ಆಗ್ಬೇಕಲ್ಲ, ಅದರಲ್ಲಿ 298 ಜನಗಳನ್ನು ಆಯ್ಕೆ ಮಾಡ್ತಾರೆ. 298 ಜನದಲ್ಲಿ 17 ಮಹಿಳೆಯರು ಇರ್ತಾರೆ. ಈ 298 ಜನಗಳಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವು ರಾಜಕೀಯದ ಒತ್ತಡದಲ್ಲಿ ಅವರು ಬಿಸಿ ಆಗ್ತಾರೆ, ಕೆಲವು ಏನೋ ಆರೋಗ್ಯದ ನೆಪ ಹೇಳಿ ಅವರು ಅವರ ಮನೇಲಿ ಇರ್ತಾರೆ, ಏನೊಂದು 2-3 ಜನ ಸಕ್ರಿಯವಾಗಿ ತೊಡಗಿಕೊಳ್ಳಿ. ಇಲ್ಲ ಅಲ್ಲ, 2-3 ಜನ ಇದರಿಂದಾನೇ ಹೊರಗೆ ಹೋಗ್ತಾರೆ. ಮತ್ತೆ ಉಳಿದವರ ಕೆಲವು ಜನಗಳು ಅವರ ಒಂದು ಹೊರಗಿನ ರಾಷ್ಟ್ರದಲ್ಲಿ ಇರ್ತಾರೆ. ಇಲ್ಲಿ ಉಳಿದವರಂತವರು ಆಗಿನ ಕಾಲದಲ್ಲಿ, ನಾನು ಆಗೊಮ್ಮೆ ಹೇಳಿದೆ, ನಾನು ಈಗಲೂ ಇಲ್ಲ ನಮ್ಮ 21ನೇ ಶತಮಾನದಲ್ಲಿ ಅಷ್ಟು ಕಲಿತವರು, ಅಷ್ಟೊಂದು ವಿದ್ಯೆ ಅಂತವರು ಯಾರು ಇರಲಿಲ್ಲ.
18 ಗಂಟೆಗಳ ಕಾಲ ಸಂವಿಧಾನ ಬರೆದವರು ಇವರೊಬ್ಬರೇ. ದಿನಕ್ಕೆ ಒಂದು ದಿನಕ್ಕೆ 18 ಗಂಟೆ ಕಾಲ ಬರೆದು ಸಂವಿಧಾನ ಬರೆದದ್ದು ಇವರೇ. ನಮ್ಮ ದೇಶದ ಸಂವಿಧಾನ 21,000 ಪುಟಗಳಿದೆ. 100, 200 ಅಲ್ಲ ಸರ್, 21,000 ಪುಟಗಳ ಬುಕ್ಕನ್ನು, ಸಂವಿಧಾನವನ್ನು 2 ವರ್ಷ 6 ತಿಂಗಳು 11 ತಿಂಗಳು ದಿನದಲ್ಲಿ ಪೂರೈಸಿದರು ಅವರು. ಅದೇ ಸಂವಿಧಾನ ಮತ್ತೊಬ್ಬರು ಬರೆದದುಂಟು, ಅವರಿಗೆ 5 ವರ್ಷ ಆಗಿದೆ. ಇವರು ನಮ್ಮ ಅಂಬೇಡ್ಕರ್ ಬರೆದ ಸಂವಿಧಾನವನ್ನು ಮತ್ತೆ ನೀಟಾಗಿ ಬರೆದಂತ ವ್ಯಕ್ತಿ ಇದ್ದಾರೆ, ಅವರಿಗೆ 5 ವರ್ಷದಾಗಿದೆ. ಇವ್ರಿಗೆ 2 ವರ್ಷ 6 ತಿಂಗಳು 11 ದಿನದಲ್ಲಿ ಬರೆದಿದ್ದಾರೆ. ಅದೇ ಸಂವಿಧಾನ ಬರಲಿಕ್ಕೆ ಅವರಿಗೆ 5 ವರ್ಷದಾಗಿದೆ. ನೋಡಿ, ಅಂತ ಒಂದು ಇಂಗ್ಲೆಂಡಿನ ಐವರ್ನ್ ಜೆನ್ನಿಸ್ ಅಂತ ರೆಕಮೆಂಡ್ ಮಾಡಿದಂಥ ಸೂಚನೆ ಮಾಡಿದಂಥ ವ್ಯಕ್ತಿಯನ್ನು ಇವರು ಕಡೆಗಣಿಸ್ತಾರೆ ಅಂತ ಹೇಳಿದರೆ, ಇವರು ಒಂದು ಸಾಮಾನ್ಯ ಒಂದು ರಾಜಕೀಯ ವ್ಯಕ್ತಿಗಳಾದರೆ ಅವರನ್ನು ಇಡೀ ತಲೆ ಹುಡುಕಿದ್ರೆ ಒಂದು ಅಕ್ಷರ ಇಲ್ಲದ ವ್ಯಕ್ತಿಗಳಿದ್ದಾರೆ ರಾಜಕೀಯದಲ್ಲಿ. ಇಡೀ ನಮ್ಮ ಭಾರತದಲ್ಲಿ 4,150 MLAಗಳಿದ್ದಾರೆ, 544 MP ಗಳಿದ್ದಾರೆ, 360 ರಾಜ್ಯಸಭಾ ಸದಸ್ಯರು ಇದ್ದಾರೆ. ಇವರೆಲ್ಲ ಅಕ್ಷರ ಇಲ್ಲದವರು ಇದ್ದಾರೆ, ಬರೀ ಲೋಕಲ್ ಬಾಡಿ ಅವರಲ್ಲ, ಇವರಲ್ಲಿ ಇದ್ದಾರೆ. ಅಂತ ವ್ಯಕ್ತಿಗಳು ಹೇಳಿದ್ರೆ ನಾವೇನೋ ಅವನಿಗೆ ಗೊತ್ತಿಲ್ಲ ಕಾರಣ ಅಂತ ಅದನ್ನ ಒಪ್ಪಬಹುದು. ಇದು ಇಡೀ ಜಿಲ್ಲೆಗೆ ಒಂದು ನ್ಯಾಯ ಕೊಡಿಸುವಂತ ವ್ಯಕ್ತಿ ಒಂದು ದಡ್ಡತನ ಅಂತ ಹೇಳಿದ್ರೆ, ಇವನಂತ ಮೂರ್ಖ ಇಲ್ಲ ಅಂತ ಹೇಳಿದ್ರೆ, ಇವನಂತ ಒಂದು ಅಯೋಗ್ಯ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಲ್ಲ. ಎಸ್ ನಮಗೆ ಈ ನಡುವೆ ನಮಗೆ ಬೆಂಗಳೂರಿನಿಂದ ಮಹಾಂತೇಶ್ ಅವರು, CITU ರಾಜ್ಯ ಕಾರ್ಯದರ್ಶಿಯವರು ಮತ್ತು ವೃತ್ತಿಯಲ್ಲಿ ವಕೀಲರು ಕೂಡ ಮಹಾಂತೇಶ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ್ ಅವರೇ ನಮಸ್ಕಾರ. ನಮಸ್ಕಾರ. ಎಸ್ ಕೇಳಿಸ್ತಾ ಇದೆ. ಮಹಾಂತೇಶ್ ಅವರೇ, ಈಗ ರಾಯಚೂರಿನ ಈ ಘಟನೆಯನ್ನು ಒಬ್ಬ ವಕೀಲರಾಗಿ ಮತ್ತೊಬ್ಬ ಸಾಮಾಜಿಕ ಕಾರ್ಯಕರ್ತರಾಗಿ ನೀವು ಯಾವ ರೀತಿಯಲ್ಲಿ ಇದನ್ನು ನೋಡ್ಲಿಕ್ಕೆ ಬಯಸ್ತೀರಿ? ಮೊದಲನೇದಾಗಿ ಎಸ್ ಕೇಳಿಸ್ತಾ ಇದೆ. ಒಂದು ರಾಯಚೂರಿನ ಜಿಲ್ಲಾ ನ್ಯಾಯಾಲಯದಲ್ಲಿ ನಡೆದಂತ ಈ ಘಟನೆ ಅತ್ಯಂತ ದುರದೃಷ್ಟಕರವಾದಂತ ಘಟನೆ. ಅದರಲ್ಲೂ ಕೂಡ ಯಾವುದೋ ಒಂದು ಮ್ಯಾಜಿಸ್ಟ್ರೇಟು, ನ್ಯಾಯಾಧೀಶರು ಅಥವಾ ಚಿಕ್ಕ ನ್ಯಾಯಾಧೀಶರು ಈ ಘಟನೆಯನ್ನ ಅವರ ಸಮ್ಮುಖದಲ್ಲಿ ಏನೋ ನಡೆದತ್ತೆ ಅಂತ ಹೇಳಿದ್ರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಬಹುದಾಗಿತ್ತು. ಈ ಜಿಲ್ಲಾ ಪ್ರಧಾನ ನ್ಯಾಯಾಧೀಶರು ಅಂತ ಹೇಳಿದ್ರೆ ನಮ್ಮ ಸಂವಿಧಾನದಲ್ಲಿ ಅವರಿಗೊಂದು ಸ್ಥಾನ ಇದೆ. ನಮ್ಮ ಸಂವಿಧಾನದ ಚಾಪ್ಟರ್ 6 ಅಲ್ಲಿ ಆರ್ಟಿಕಲ್ 233 ಅಡಿಯಲ್ಲಿ ಅವರು ನೇಮಕ ಆಗ್ತಾರೆ. ಸರಿ, ಜಿಲ್ಲಾ ಪ್ರಧಾನ ನ್ಯಾಯಾಧೀಶರು ಅಂತಂದ್ರೆ ತಮಗೆ ಗೊತ್ತಿದ್ದಾಗೆ ಜಿಲ್ಲಾ ಪ್ರಧಾನ ನ್ಯಾಯಾಧೀಶರು ಎಷ್ಟು ಬಲಿಷ್ಠ ಅಂತ ಹೇಳಿದ್ರೆ ಗಲ್ಲು ಶಿಕ್ಷೆಯನ್ನ ಕೊಡೋ ಅಧಿಕಾರ ಇರೋದು ಅವರಿಗೆ ಮಾತ್ರ. ಹೌದು, ಅದು ಅಷ್ಟು ಸ್ಟ್ರಾಂಗ್ ನಮ್ಮ ನ್ಯಾಯಾಧೀಶರು, ಜಿಲ್ಲಾ ನ್ಯಾಯಾಧೀಶರು ಅಂದ್ರೆ. ಅವರು ಈ ತರದ ಒಂದು ಘಟನೆಯನ್ನ ಒಂದು ಅತ್ಯಂತ ಸರಳವಾಗಿ ಬಗೆಹರಿಸಬಹುದಾಗಿತ್ತು. ಹೌದು, ಸರಳವಾಗಿ ಬಗೆಹರಿಸಬಹುದಾಗಿತ್ತು. ಯಾಕಂದ್ರೆ ಬಹಳ ದೊಡ್ಡ ಕ್ರಿಮಿನಲ್ ಅಫೆನ್ಸ್ ಗಳನ್ನೇ ಬಗೆಹರಿಸುವಂತದಕ್ಕೆ ಸಾಧ್ಯತೆ ಇರುವಂತವ್ರಿಗೆ ಇಷ್ಟು ಅತ್ಯಂತ ಒಂದು ಸಾಮಾನ್ಯ ಜ್ಞಾನವನ್ನ ಬಳಸಿ ಈ ಘಟನೆಯನ್ನ ಒಂದು ಅವರು ಸರಳವಾಗಿ ಬಗೆಹರಿಸಬಹುದಾಗಿತ್ತು. ಸರಿ, ಆದ್ರೆ ಇಲ್ಲಿ ಒಂದು ನನಗನ್ನಿಸ್ತದೆ ಅಂತಂದ್ರೆ ನ್ಯಾಯಾಂಗದಲ್ಲಿ ನಮ್ಮ ಮನೋಸ್ಥಿತಿಗಳಿದಾವಲ್ಲ, ಇವತ್ತು ಕೂಡ ಒಂದು ಮನುವಾದಿ ಮನಸ್ಥಿತಿಗಳಿದಾವೆ ಅನ್ನೋದನ್ನ ಇದು ತೋರಿಸ್ಕೊಡ್ತದೆ. ಇದು ಕೇವಲ ಒಬ್ಬ ನ್ಯಾಯಾಧೀಶರ ಪ್ರಶ್ನೆ ಅಲ್ಲ. ಇವರು ಈ ನ್ಯಾಯಾಧೀಶರ ವಿಚಾರ ಇವತ್ತು ಬಯಲಿಗೆ ಬಂದಿದೆ. ಆದ್ರೆ ಇನ್ನೂ ಎಷ್ಟೋ ನ್ಯಾಯಾಧೀಶರು ಒಳಗಡೆನೆ ಈ ತರದ ಒಂದು ತಾರತಮ್ಯಗಳನ್ನ ಮಾಡುವಂತದ್ದು ಸಾಧ್ಯತೆಗಳಿದಾವೆ, ಬೆಂಕಿ ಕೊಡ್ತಾ ಇದ್ದಾರೆ ಸರ್. ಹಾಗಾಗಿ ಮತ್ತು ಅವರು ನಂತರದಲ್ಲಿ ಅವರು ನೀಡುವಂತ ಹೇಳಿಕೆಗಳು ಇದಾವಲ್ಲ, ಅದು ಅತ್ಯಂತ ಸಮರ್ಥನೀಯವಾದಂತ ಹೇಳಿಕೆಗಳಲ್ಲ. ಒಬ್ಬ ನ್ಯಾಯಾಧೀಶರಿಗೆ ತಕ್ಕನಾದಂತ ಗೌರವಕ್ಕೆ ಅವು ಒಳಪಟ್ಟಿಲ್ಲ. ಅವರು ಕೊಟ್ಟಿರುವಂತ ಸ್ಪಷ್ಟೀಕರಣಗಳು ಸಮರ್ಥನೀಯವಲ್ಲವಲ್ಲ. ಅವರು ಬಹಳ ಸಿಂಪಲ್ ಆಗಿ ಬೈ ಮಿಸ್ಟೇಕ್ ಏನೋ ಆಗಿದೆ, ಇದು ಯಾರಿಗಾದ್ರೂ ತೊಂದರೆ ಆಗಿದ್ರೆ ಇದು ನಾನು ಸಾರಿ ಕೇಳ್ತೀನಿ ಅಂತ ಹೇಳಿ ಮುಗಿಸ್ಬೋದಾಗಿತ್ತು. ಇದು ಮಹಾಂತೇಶ್ ಅವರೇ, ಒಂದು ನಿಮಿಷ ನಾನು ನ್ಯಾಯಾಧೀಶರು
ಮಲ್ಲಿಕಾರ್ಜುನ ಗೌಡ ಅವರು ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶರು ಕೊಟ್ಟಿರುವಂತ ಅವರ ಸ್ಪಷ್ಟೀಕರಣವನ್ನು ಒಂದು ನಿಮಿಷ ಇಲ್ಲಿ ನಿಮ್ಮ ಮುಂದೆ ಇಡ್ತೇನೆ. ಎಸ್, ನಾನು ಯಾವುದೇ ಅಗೌರವವನ್ನು ತೋರಿಸಿಲ್ಲ, ಅಪಪ್ರಚಾರವನ್ನು ಮಾಡಲಾಗಿದೆ ಅಂತ ಅವರು ಹೇಳ್ತಾರೆ. ರಾಯಚೂರು ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿ ನಡೆದ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರ ತೆಗೆದುಕೊಂಡು ಬಂದು ಇಟ್ಟಿರುವುದನ್ನು ಮತ್ತು ಅದನ್ನು ತೆಗೆದುಕೊಂಡು ಹೋಗಿರುವುದನ್ನು ನಾನು ನೋಡಿಲ್ಲ. ಒಂದು ಒಳ್ಳೆ ಏನು ಹೇಳ್ತಾರೆ ಅದಕ್ಕೆ, ಕಾನೂನು ಪರಿಭಾಷೆಯಲ್ಲೇ ಬರೆದಿರುವಂತ ಮಾತುಗಳು. ಮತ್ತು ಮುಂದುವರಿತೇನೆ, ಆಮೇಲೆ ನೀವು ಕಮೆಂಟ್ ಮಾಡಿ. ಅಂಬೇಡ್ಕರ್ ಭಾವಚಿತ್ರ ತೆಗೆದರೆ ಮಾತ್ರ ಧ್ವಜಾರೋಹಣಕ್ಕೆ ಬರುತ್ತೇನೆ ಎಂದು ಹೇಳಿದ್ದಾಗಿ ಅಪಪ್ರಚಾರ ಮಾಡಲಾಗಿದೆ ಅಂತ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರಾಗಿರುವಂತಹ ಮಲ್ಲಿಕಾರ್ಜುನ ಗೌಡ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮತ್ತು ಹೈಕೋರ್ಟ್ನವರು ನೀಡಿದ SOP ಪ್ರಕಾರ ನ್ಯಾಯಾಧೀಶರು, ನ್ಯಾಯಾಲಯದ ಸಿಬ್ಬಂದಿ, ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೇರಿ 200 ಜನಕ್ಕೆ ಮೀರದಂತೆ ಬುಧವಾರ ಬೆಳಿಗ್ಗೆ 8:30ಕ್ಕೆ ಗಣರಾಜ್ಯೋತ್ಸವ ಆಚರಿಸಲು ನಿರ್ಣಯಿಸಿ ನೋಟಿಸ್ ನೀಡಲಾಗಿತ್ತು. ಆದರೆ ಬೆಳಿಗ್ಗೆ 8:15 ವೇಳೆಗೆ ನಮ್ಮ ಸಿಬ್ಬಂದಿ ನನ್ನ ಕೊಠಡಿಗೆ ಬಂದು ಕೆಲವು ವಕೀಲರು ಮಹಾತ್ಮ ಗಾಂಧಿಯವರ ಭಾವಚಿತ್ರದ ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಸಹ ಇಟ್ಟು ಗಣರಾಜ್ಯೋತ್ಸವ ಆಚರಿಸಬೇಕು ಎಂದು ಸರ್ಕಾರದ ಸುತ್ತೋಲೆ ಇದೆ ಎಂದು ಎನ್ನುತ್ತಿದ್ದಾರೆ ಎಂದು ತಿಳಿಸಿದರು. ಮತ್ತೆ ನಂತರ ಕೆಲ ವಕೀಲರು ಬಂದು ಸುತ್ತೋಲೆಯ ಪ್ರಕಾರ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಟು ಗಣರಾಜ್ಯೋತ್ಸವ ಆಚರಿಸಬೇಕು ಎಂದು ಒತ್ತಾಯಿಸಿದರು. ಆಗ ನಾನು ಆ ಸುತ್ತೋಲೆ ಹೈಕೋರ್ಟ್ನ ಫುಲ್ ಕೋರ್ಟ್ ಮುಂದೆ ಪರಿಗಣನೆಗೆ ಇರುವ ಕಾರಣ ನಾವು ಇನ್ನೂ ಕೂಡ ಕಾಯಬೇಕು ಎಂದು ಹೈಕೋರ್ಟ್ನ ರಿಜಿಸ್ಟ್ರಾರ್ ಅವರು ನಮ್ಮ ಲೀಡರ್ಸ್ ಗುಂಪಿನಲ್ಲಿ ತಿಳಿಸಿದ್ದಾರೆ. ಆದ ಕಾರಣ ಈಗ ನೀವು ಒತ್ತಾಯಿಸಬೇಡಿ ಎಂದು ವಿನಂತಿಸಿಕೊಂಡೆ. ಅಂದ್ರೆ ನಮಗೆ ಈ ರೀತಿಯಾಗಿ ಆ ಮಾಹಿತಿ ಬಂದಿತ್ತು, ಹಾಗಾಗಿ ನಾನು ಈ ರೀತಿಯ ಸಮಜಾಯಿಸಿಕೆಯನ್ನು ಅವರಿಗೆ ನೀಡಿದೆ. ಅದೇ ಸಮಯದಲ್ಲಿ ರಾಯಚೂರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಬಸವರಾಜ್ ಅವರು ಬಂದು ಉಳಿದ ವಕೀಲರಿಗೆ ಹೈಕೋರ್ಟ್ ರಿಜಿಸ್ಟ್ರಾರ್ ಅವರ ಸೂಚನೆ ಬಗ್ಗೆ ತಿಳಿಸಿ ಹೇಳಿ ಹೊರಗೆ ಕರೆದುಕೊಂಡು ಹೋದರು. ನಮ್ಮ ಸಿಬ್ಬಂದಿಗೆ ನನಗೆ ಹೊರಗಡೆ ಬಹಳ ಜನ ಸೇರಿದ್ದಾರೆ ಎಂದು ತಿಳಿಸಿದರು. ನಂತರ ನಮ್ಮ ಸಿಬ್ಬಂದಿ ಹೊರಗಡೆಯಿಂದ ಬಂದಿರುವ ಜನ ಎಲ್ಲ ಈಗ ಹೋಗಿದ್ದಾರೆ, ನಾವು ಧ್ವಜಾರೋಹಣಕ್ಕೆ ಬರಬಹುದು ಎಂದು ತಿಳಿಸಿದ ನಂತರ ನಾನು ನಮ್ಮ ಎಲ್ಲಾ ನ್ಯಾಯಾಧೀಶರನ್ನು ಕರೆದುಕೊಂಡು ಧ್ವಜಾರೋಹಣ ಸ್ಥಳಕ್ಕೆ ಹೋಗಿ ಧ್ವಜಾರೋಹಣವನ್ನು ನೆರವೇರಿಸಿರುತ್ತೇನೆ. ಯಾವುದೇ ವ್ಯಕ್ತಿಗಳು BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆದುಕೊಂಡು ಬಂದು ಇಟ್ಟದ್ದನ್ನು ಮತ್ತು ತೆಗೆದುಕೊಂಡು ಹೋಗಿರೋದನ್ನು ನಾನು ನೋಡಿಲ್ಲ. ಸತ್ಯ ಘಟನೆಯನ್ನು ಮರೆಮಾಚಿ ನಾನು ಅವರಿಗೆ ಅಂಬೇಡ್ಕರ್ ಅವರ ಫೋಟೋ ತೆಗೆದರೆ ಮಾತ್ರ ಧ್ವಜಾರೋಹಣಕ್ಕೆ ಬರುತ್ತೇನೆ ಎಂದಿದ್ದಾಗಿ ಅಪಪ್ರಚಾರ ಮಾಡಿರುತ್ತಾರೆ. ನನಗೆ ಅಂಬೇಡ್ಕರ್ ಅವರ ಬಗ್ಗೆ ಅಪಾರವಾದಂತಹ ಗೌರವ, ಅಭಿಮಾನ ಇದೆ. ಆ ಮಹಾನ್ ವ್ಯಕ್ತಿಗೆ ನಾನು ಯಾವತ್ತೂ ಅಗೌರವ ತೋರಿಸುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ಆದರೆ ನನ್ನ ಬಗ್ಗೆ ಯಾವ ಉದ್ದೇಶ ಇಟ್ಟುಕೊಂಡು ಈ ರೀತಿ ಅಪಪ್ರಚಾರ ಮಾಡಿದ್ದಾರೆ ಎಂಬುದು ನನಗೆ ತಿಳಿಯದಾಗಿದೆ. ಈ ವದಂತಿಯನ್ನು ನಂಬಬೇಡಿ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ನಾವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇವೆ ಅಂಬೇಡ್ಕರ್ ಅವರ ಫೋಟೋ ಇರುವುದನ್ನು ಮತ್ತು ಅಲ್ಲಿ ತಕರಾರು ಆಗುವುದನ್ನು ಮತ್ತು ಅಂಬೇಡ್ಕರ್ ಫೋಟೋವನ್ನು ತೆಗೆದುಕೊಂಡು ಹೋಗುವುದನ್ನು. ಎಸ್, ಈಗ ನೀವು ಪ್ರತಿಕ್ರಿಯೆ ಕೊಡಿ ವಕೀಲರೇ. ಈಗ ನಾನು ಅವರ ಇಡೀ ಸ್ಪಷ್ಟೀಕರಣವನ್ನ ನಿನ್ನೆ ನಾನು ನೋಡಿದ್ದೀನಿ. ಮತ್ತು ಅವರು ಒಬ್ಬ ದಲಿತ ಸಂಘಟನೆ ಕಾರ್ಯಕರ್ತರ ಜೊತೆ ಕನ್ವರ್ಸೇಷನ್ ಮಾಡಿರೋದನ್ನು ಕೂಡ ನಾನು ಸಂಪೂರ್ಣವಾಗಿ ಕೇಳಿಸ್ಕೊಂಡಿದ್ದೀನಿ. ಫೋನ್ನಲ್ಲಿ ಬೀದರ್ ಜಿಲ್ಲಾ DSS ಅಧ್ಯಕ್ಷರ ಜೊತೆ ಮಾತನಾಡುವಂತದ್ದು. ಹೌದು, ಕೇಳಿಸ್ಕೊಂಡಿದ್ದೀನಿ. ಮತ್ತು ಈಗ ಅವರು ಈ ಸ್ಪಷ್ಟೀಕರಣದಲ್ಲೇ ಬಹಳ ಗೊಂದಲ ಇದೆ. ಈಗ ಒಂದು ಗೊಂದಲ ಅಂದ್ರೆ ಅವರು ಹೇಳುವಂತದ್ದು ಅಂಬೇಡ್ಕರ್ ಅವರ ಫೋಟೋವನ್ನು ಯಾರು ತೆಗೆದದ್ದು ಮತ್ತು ಯಾರು ಕೊಂಡೋದದ್ದು ನಾನು ನೋಡ್ಲಿಲ್ಲ ಅಂತ. ಅಲ್ಲ, ಈಗ ಒಂದೇನಂದ್ರೆ ನೀವು ಕೋರ್ಟ್ ನಲ್ಲಿ ಕ್ರಾಸ್ ಎಕ್ಸಾಮ್ ಮಾಡ್ತೀರಲ್ವಾ, ಇಷ್ಟೇ ಕೇಳುದಲ್ಲ ನೀವು ನೋಡಿದ್ದೀರಾ ಇಲ್ವಾ ಅನ್ನೋದು ಕೇಳುದಿಲ್ಲ ತಾನೆ. ಮಗಳ ಗಂಡ ಈಗ ನೋಡಿ, ಒಂದು ಅಂಶ ಇದೆ. ನಾನೊಬ್ಬ ವಕೀಲನಾಗಿನೂ ಕೂಡ ಕಾನೂನಿನ ವಿಚಾರದಲ್ಲಿ ಹೇಳೋದಾದ್ರೆ, ಕರ್ನಾಟಕ ಹೈಕೋರ್ಟ್ ಅಂಬೇಡ್ಕರ್ ಭಾವಚಿತ್ರವನ್ನು ಇಡಬೇಕು ಅಂತೇಳಿ ಒಂದು ಸುತ್ತೋಲೆ ಹೊರಡಿಸಿದ್ರು ಕೂಡ ಅದು ಏಕಾಏಕಿಯಾಗಿ ಜಾರಿ ಆಗೋದಿಲ್ಲ. ಅದು ಕರ್ನಾಟಕ ಹೈಕೋರ್ಟ್ ನ ರಿಜಿಸ್ಟ್ರಾರ್ ಜನರಲ್ ಏನಿದ್ದಾರೆ ಅವರೊಂದು ಆರ್ಡರ್ ಮಾಡಬೇಕು. ಅವರು ಇಂಡಿಪೆಂಡೆಂಟ್ ಆರ್ಡರ್ ಮಾಡಬೇಕು ಅನ್ನೋದು ಕರೆಕ್ಟ್. ಹೈಕೋರ್ಟ್ ಜನರಲ್ ಇಂದ ಏನು ಆರ್ಡರ್ ಬರುತ್ತೋ ಅದನ್ನ ಫಾಲೋ ಮಾಡ್ತಾರೆ ಅನ್ನೋದು ಕರೆಕ್ಟ್.
ಆದ್ರೆ ಇವರೊಬ್ಬ ಜಿಲ್ಲಾ ಪ್ರಧಾನ ನ್ಯಾಯಾಧೀಶರಾಗಿ ಈ ತರದ ಒಂದು ಸೆನ್ಸಿಟಿವ್ ಇಶ್ಯೂ ಬಂದಾಗ ತುಂಬಾ ಪ್ರಜ್ಞಾಪೂರ್ವಕವಾಗಿ ಬಿಹೇವ್ ಮಾಡ್ಬೇಕಾಗಿತ್ತು ಅವರು. ಹೌದು. ಅಂದ್ರೆ ಇವರು ನೇರವಾಗಿ ಅಂಬೇಡ್ಕರ್ನ ತೆಗೆಸ್ತಿರ್ಬೋದು ಫೋಟೋವನ್ನ, ಆದ್ರೆ ತೆಗೆಸ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಇವರ ಹೇಳಿಕೆ, ತೆಗೆಸಲಿಕ್ಕೆ ಕಾರಣವಾಗಿರುವಂತದ್ದು ಇವರ ಹೇಳಿಕೆ. ಅಲ್ಲಿ ಗಾಂಧಿ ಫೋಟೋ ಬಿಟ್ಟು ಬೇರೆ ಏನು ಇರಬಾರ್ದು ಅಂತ ಹೇಳಿದ್ರಂದ್ರೆ ಸಾಮಾನ್ಯ ಈಗ ಒಬ್ಬ ಜಿಲ್ಲಾ ಪ್ರಧಾನ ನ್ಯಾಯಾಧೀಶ ಹೇಳಿದಾಗ ಸಬಾರ್ಡಿನೇಟ್ ಎಲ್ಲ ಆಫೀಸರ್ಗಳು ಕೂಡ ಫಾಲೋ ಮಾಡ್ಬೇಕಾಗುತ್ತೆ. ಖಂಡಿತ. ಸೊ ಹಿಂಗಿರೋದ್ರಿಂದ ಇವರು ತನ್ನ ಹೇಳಿಕೆಯಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ, ತನ್ನ ಅಪರಾಧಿತನವನ್ನಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಒಂದು ಎರಡನೇದೇನಂತಂದ್ರೆ ಅಂಬೇಡ್ಕರ್ ಫೋಟೋವನ್ನ ಇಟ್ಟು ಇವರು ಅಲ್ಲಿ ಧ್ವಜಾರೋಹಣ ಮಾಡಿದ್ರೆ ಅದೇನು ಅಪರಾಧ ಆಗ್ತಾ ಇರ್ಲಿಲ್ಲ. ಎಸ್ ದ ಪಾಯಿಂಟ್ ಅದೇ, ನೋಟೆಡ್ ಪಾಯಿಂಟ್ ಅದೇ. ಈಗ ಒಂದು ವೇಳೆ ಅಂಬೇಡ್ಕರ್ ಅವರ ಫೋಟೋ ಇದ್ದುಕೊಂಡು ಮಾಡಿದ್ರೆ ಏನು ಆಗ್ತಾ ಇರ್ಲಿಲ್ಲ ನೋಡಿ, ಅಪರಾಧ ಏನದು. ಯಾಕಂದ್ರೆ ಇಡೀ ವಿಶ್ವಸಂಸ್ಥೆ ಅಂಬೇಡ್ಕರ್ ದಿನಾಚರಣೆಯನ್ನ ಒಬ್ಬ ವಿಶ್ವಜ್ಞಾನಿಯ ದಿನ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ, ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಅಂಬೇಡ್ಕರ್ ಪೀಠಗಳಿದ್ದಾವೆ, ಅವ್ರು ಗೌರವ ಕೊಡ್ತಾರೆ ಇಡೀ ಜಗತ್ತು. ಸೊ ಅದರಲ್ಲೂ ಕೂಡ 73ನೇ ಗಣರಾಜ್ಯ ದಿನೋತ್ಸವ ದಿನದ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನ ರಚನೆ ಮಾಡೋದ್ರಲ್ಲಿ ಅವರು ವಹಿಸಿದ ಕ್ರಮವನ್ನ ಇಡೀ ಜಗತ್ತು, ಇಡೀ ದೇಶ ಸ್ಮರಣೆಯಿಂದ ನೆನಪು ಮಾಡ್ತಾ ಇದೆ. ಹೌದು. ಸೊ ಇಂಥ ಸಂದರ್ಭದಲ್ಲಿ ಈ ತರದ ಒಂದು ಘಟನೆ ಜಿಲ್ಲಾ ನ್ಯಾಯಾಧೀಶರಿಂದ ನಡೀಬಾರ್ದಾಗಿತ್ತು ಅನ್ನೋಂಥದ್ದು ನಮ್ಮೆಲ್ಲರ ಒಂದು ಕನ್ಸರ್ನ್ ಮತ್ತು ಕಳಕಳಿ. ಇದು ಈಗಾದ್ರೂ ಕೂಡ ಅವರ ಘಟನೆಯ ಬಗ್ಗೆ ಕ್ಷಮಾಪಣೆ ಮಾಡಬೇಕು ಮತ್ತು ಆ ಘಟನೆಯ ಬಗ್ಗೆ ವಿಷಾದ ವ್ಯಕ್ತಪಡಿಸಬೇಕು ಮತ್ತು ಈ ತರ ಘಟನೆಗಳು ನಡೆಯಲಿಲ್ಲದಾಗೆ ಹೈಕೋರ್ಟ್ ಕೂಡ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಎಲ್ಲಾ ಕಡೆಯೂ ಕೂಡ ಸೂಕ್ತ ಕ್ರಮವನ್ನು ತಗೋಬೇಕು. ಮತ್ತು ಇವತ್ತು ಕೇವಲ ಅಂಬೇಡ್ಕರ್ ಮಾತ್ರ ಅಲ್ಲ, ನಮ್ಮ ದೇಶದ ಮಹಾನ್ ಪುರುಷರನ್ನ ಅವಹೇಳನ ಮಾಡುವಂತ ಘಟನೆಗಳು ಬೇಕಾದಷ್ಟು ನಡೀತವೆ. ಅದು ಗಾಂಧೀಜಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಅಥವಾ ಈವನ್ನು ನಾರಾಯಣ ಗುರುವನ್ನು ಕೂಡ ನಾವು ಸರಿಯಾಗಿ ಇವತ್ತು ನಾವು ಗೌರವ ಕೊಡ್ತಾ ಇಲ್ಲ. ಸೊ ಇದು ಈ ಮನೋಸ್ಥಿತಿಗಳನ್ನ ನಾವು ಚೇಂಜ್ ಮಾಡ್ಬೇಕು. ಈ ದೇಶಕ್ಕೋಸ್ಕರ, ಈ ಸಮಾಜಕ್ಕೋಸ್ಕರ ಯಾರೆಲ್ಲ ತ್ಯಾಗ ಬಲಿದಾನಗಳನ್ನ ಮಾಡಿದ್ದಾರೆ ಅವರಿಗೆ ಗೌರವ ಕೊಡ್ಬೇಕು ಅನ್ನೋಂಥದ್ದನ್ನ ನಾವು ಸಮಾಜವಾಗಿ ಮತ್ತು ಆಡಳಿತದಲ್ಲಿರ್ತಕ್ಕಂಥವ್ರು ನಾವು ಇದನ್ನ ಪ್ರಜ್ಞಾಪೂರ್ವಕವಾಗಿ ಮಾಡ್ಬೇಕಾಗುತ್ತೆ. ಎಸ್ 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 ಇದು ಈ ನಡುವೆ ಮಹಂತೇಶ್ ಅವರೇ, ಕೊನೆಯದಾಗಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯವರು ಅವರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರ ತೆಗೆಸಿ ಅಪಮಾನ ಮಾಡಿದ್ದಾರೆ ಎನ್ನಲಾದ ಆರೋಪದ ಕುರಿತು ಘಟನೆಯ ವರದಿ ತರಿಸಿಕೊಂಡು ಪರಿಶೀಲಿಸಿ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಅವರು ಹೇಳಿದ್ದಾರೆ. ಈಗ ನಾನು ನಿಮ್ಮ ಹತ್ರ ಕೇಳುವಂಥದ್ದು ವಕೀಲರಾಗಿ, ಈಗ ನಮಗೆ ಅದೆಲ್ಲ ಮಾಹಿತಿ ಇರೋದಿಲ್ಲ. ಈಗ ನ್ಯಾಯಾಧೀಶರುಗಳ ಕಡೆಯಿಂದ ಏನಾದರೂ ಲೋಪಗಳಾದರೆ ಏನು ಕಾನೂನು ಕ್ರಮ ಕೈಗೊಳ್ಳಿಕ್ಕಾಗತ್ತೆ? ಅಲ್ಲ, ಖಂಡಿತವಾಗ್ಲೂ ಕೂಡ ಮುಖ್ಯ ನ್ಯಾಯಾಧೀಶರಿಗೆ ಬಹಳ ಅಧಿಕಾರ ಇದೆ. ಅವರು ಖಂಡಿತವಾಗ್ಲೂ ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಅದನ್ನ ತನಿಖೆ ಮಾಡಿ ಖಂಡಿತವಾಗ್ಲೂ ಕೂಡ ಅವರ ಮೇಲೆ ಶಿಸ್ತು ಕ್ರಮವನ್ನ ಒಂದು ವೇಳೆ ಅದು ಅಪರಾಧ ಅಂತೇಳಿ ಅವರ ದೃಷ್ಟಿಯಲ್ಲಿ ಅದು ಸಾಬೀತಾಗಿದ್ರೆ ಶಿಸ್ತು ಕ್ರಮವನ್ನ ಬೇರೆ ಬೇರೆ ರೀತಿಯ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಅವಕಾಶ ಇದೆ. ಅದು ಕೈಗೊಳ್ಳಬೇಕು. ಆ ಮೂಲಕ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಹೋಗ್ಬೇಕಾಗುತ್ತೆ. ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ಒಂದು ಸ್ಪಷ್ಟವಾದಂತ ಒಂದು ನಿರ್ದೇಶನವನ್ನ ತನ್ನ ಅಧೀನ ಎಲ್ಲ ನ್ಯಾಯಗಳಿಗೂ ಕೂಡ ಮಾನ್ಯ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ರವಾನೆ ಮಾಡಬೇಕಾಗುತ್ತೆ ಅನ್ನೋಂಥದ್ದು ನಮ್ಮೆಲ್ಲರ ಒಂದು ಭರವಸೆ. ಎಸ್ ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು. ಎಸ್ ಸರ್. ರಾಮಣ್ಣ ಅವರೇ, ಈಗ ಮಹಂತೇಶ್ ಅವರು ವಕೀಲರು ಮತ್ತು ಕಾರ್ಮಿಕ ಮುಖಂಡರು ಹೇಳಿದಂಥ ಮತ್ತು ಭಾರಿ ಸ್ಪಷ್ಟವಾದ ವಿಚಾರವನ್ನು ಕೂಡ ಅವರು ಮಂಡಿಸಿದ್ರು. ಈಗ ನ್ಯಾಯಾಧೀಶರು ಅವರ ಕೊಟ್ಟಿರುವಂಥ ಸ್ಪಷ್ಟೀಕರಣ
ನಾನು ಫೋಟೋ ತೆಗೆದದನ್ನು ನೋಡಿಲ್ಲ, ಫೋಟೋ ಇಟ್ಟದನ್ನು ಇಲ್ಲ, ಅವ್ರು ಇನ್ನು ಏನ್ ಬೇಕಾದ್ರೆ ಹೇಳ್ತಾರೆ ಸರ್. ಇಲ್ಲ, ಅವರಿಗೆ ಮಾಹಿತಿ ಪೂರ್ತಿ ಇತ್ತು, ಅದು ಅಲ್ಲಿ ಡಿಬೇಟ್ ಆಗಿದೆ. ಅವರು ರಿಜಿಸ್ಟರ್ ಕಡೆಯಿಂದ, ಸುಪ್ರೀಂ ಕೋರ್ಟ್ ರಿಜಿಸ್ಟರ್ ಕಡೆಯಿಂದ ನಮಗೇನು ಬಂದಿಲ್ಲ ಅಂತ ಹೇಳುವಂಥದ್ದು ಕೂಡ ಅವರು ಸ್ಪಷ್ಟ ಮಾಡಿದ್ದಾರೆ. ಅಂದ್ರೆ ಇದು ಅವ್ರಿಗೆ ಗೊತ್ತಿದ್ದೇ ಗೊತ್ತಿದ್ದೇ ಮಾಡಿರ್ತಕ್ಕಂಥದ್ದು, ಸುತ್ತೋಲ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದು, ಬೇಕು ಅಂತ ಬೇರೆ ವಕೀಲರು ಡಿಮಾಂಡ್ ಇಟ್ಟಿರ್ತಕ್ಕಂಥದ್ದು, ಇದು ಬೇರೆ ಗೊತ್ತಿದ್ದೇ ಮಾಡಿರ್ತಕ್ಕಂಥದ್ದು. ಅವರ ಸ್ಪಷ್ಟೀಕರಣದಲ್ಲೇ ಸ್ಪಷ್ಟ ಆಗ್ತಾ ಇದೆ. ಮೇಲ್ನೋಟಕ್ಕೆ ಅವರ ಸ್ಪಷ್ಟೀಕರಣದಲ್ಲಿ ಮೇಲ್ನೋಟಕ್ಕೆ ಏನು ಜಿಲ್ಲಾ ಮುಖ್ಯ ನ್ಯಾಯಾಧೀಶರೇನಿದ್ದಾರೆ ಅವರು ಇವತ್ತು ಅಪರಾಧಿ ಸ್ಥಾನದಲ್ಲಿ ಅವರ ಸ್ಪಷ್ಟೀಕರಣದಲ್ಲೇ ಇದ್ದಾರೆ. ಸುಮೋಟವಾಗಿ ಮತ್ತು ಮೇಲ್ನೋಟದಲ್ಲಿ ಕಾಣುವಂತಹ ರೀತಿಯಲ್ಲಿ ಇವತ್ತು ಮುಖ್ಯ ನ್ಯಾಯಾಧೀಶರು ಜಿಲ್ಲಾ ನ್ಯಾಯಾಧೀಶರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕಾದ್ದು ಅದರಲ್ಲೇ ಇದೆ, ಅವರ ಸ್ಪಷ್ಟೀಕರಣದಲ್ಲೇ ಕಾಣ್ತಾ ಇದ್ದಾರೆ. ಎಸ್ ರಾಮಣ್ಣ ಅವರೇ ಏನ್ ಹೇಳ್ತೀರಿ? ಇದೊಂದು ನಮ್ಮ ಇಡೀ ಭಾರತ ದೇಶಕ್ಕೆ ಒಂದು ಅವಮಾನ. ಯಾಕಂತೇಳಿದ್ರೆ ಏನು ತಿಳಿಯದವ ಏನು ತಪ್ಪು ಮಾಡಿದರೆ ಅದಕ್ಕೆ ಕ್ಷಮೆ ಕೊಡ್ಬೋದು. ಒಬ್ಬರು ಜಿಲ್ಲಾ ನ್ಯಾಯಾಧೀಶರಾಗಿ ಅವರನ್ನೆಲ್ಲರೂ ನಮಗೆ ಒಳ್ಳೆಯ ರೀತಿಯ ನ್ಯಾಯ ಕೊಡ್ಬೋದು ಅಂತ ಹೇಳಿ ಎಲ್ಲರೂ ಗೆರೆಸಿರ್ತಾರೆ. ನಾವೆಲ್ಲ ಕೋರ್ಟಿಗೆ ಹೋಗುವಾಗ ಬಟ್ಟೆಯನ್ನು ಸರಿ ಮಾಡಿಕೊಡಿ, ಇಲ್ಲಿವರೆಗೆ ಗುಬ್ಬಿ ಹಾಕೊಳ್ಬೇಕು, ಬಟನ್ ಹಾಕಿ ಎಲ್ಲ ಭಾರಿ ಜೋರು ಮಾಡ್ತಾರೆ. ಇಲ್ಲಿ ಅವ್ರನ್ನೆಲ್ಲ ನಾವು ಒಂದು ಮರ್ಯಾದೆ ಕೊಡ್ತೇವೆ. ಇನ್ನು ಮುಂದೆ ಇಂಥ ಗೌರವವನ್ನು ನಾವು ಕೊಡುದು. ಯಾಕಂತ ಹೇಳಿದ್ರೆ ಅದು ಅವರಿಗೆಲ್ಲ, ವ್ಯಕ್ತಿಗೆಲ್ಲ, ಆ ಪೀಠಕ್ಕೆ ನಾವು ಇಷ್ಟು ಗೌರವ ಕೊಡ್ತೀವಿ. ಈ ಪೀಠದಲ್ಲಿ ಏನಾಗಿದೆ ಅಂದ್ರೆ ಕಳೆದ 7-8 ವರ್ಷದಿಂದ ಇಡೀ ಒಂದು ಅಂಬೇಡ್ಕರ್ ಬರೆದಂತ ಸಂವಿಧಾನ ಒಪ್ಪದಂತ ಒಂದು ಮನುವಾದಿಗಳು ನಮ್ಮ ದೇಶದ ಎಲ್ಲ ಆಯಕಟ್ಟು ಜಾಗೆಯಲ್ಲಿದ್ದಾರೆ. ಅದು ಒಂದು ಜಡ್ಜಿ ಮಾತ್ರ ಅಲ್ಲ, ಎಲ್ಲ ನಮ್ಮ ಆಯಕಟ್ಟು ಏನೆಲ್ಲ ಕಚೇರಿಗಳಿವೆ. ಆಯಕಟ್ಟು ಅಂತ ಹೇಳಿದ್ರೆ ಎಲ್ಲ SP ಇರ್ಬೋದು, IAS ಅಧಿಕಾರಿಗಳು ಎಲ್ಲರೂ ಇವತ್ತು ಇವರು ಅಂಬೇಡ್ಕರ್ ಬರೆದಂತ ಸಂವಿಧಾನ ಒಪ್ಪದೇ ಇರುವಂತಹ ಮನುವಾದಿಗಳು ತುಂಬಿ ತುಳುಕುತ್ತಾ ಇದೆ. ಅದಕ್ಕೆ ಇವತ್ತು ಬಾರಿ ಒಂದು ಸಲ ಸ್ಫೋಟ ಆಗ್ತಾ ಇದೆ. ಇನ್ನೊಂದು ಸಲ ಇವತ್ತು ಅವರಿಗೆ ನಿಜವಾಗಿ ಮನಸ್ಸಿಲ್ಲ. ಆಮೇಲೆ ಅದಕ್ಕಾಗಿ ಇವತ್ತು ಏನಂತಾನೆ, ನನಗೆ ಸುತ್ತೋಲೆ ಇಲ್ಲ, ಸುತ್ತೋಲೆ ಬರ್ಬೇಕಂತಲೇ ಇಲ್ಲ. ಒಂದು ಭಾರತ ದೇಶಕ್ಕೆ ಸಂವಿಧಾನ ಬರೆದಂತ ವ್ಯಕ್ತಿಯನ್ನು ಗೌರವಿಸಲಿಕ್ಕೆ, ಅವರ ಪಟ ಇಡ್ಲಿಕ್ಕೆ ಸುತ್ತೋಲೆ ಬೇಕಂತ ಇಲ್ಲ ಇವರಿಗೆ. ಸುತ್ತೋಲೆ ಯಾಕೆ? ಇವರಿಗೆ ನಾವು ಸಾಮಾನ್ಯವಾಗಿ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಕೂಡ ಅಂಬೇಡ್ಕರ್ ಮತ್ತು ಗಾಂಧಿಯದೊಂದು ಫೋಟೋ ನೋಡ್ತೇವೆ. ಅದೇ ಹೇಳ್ತಾ ಇರುದು. ಎಲ್ಲಾ ಕಚೇರಿಗಳಲ್ಲಿ ಕೂಡ ಕೆಲವು ಕಚೇರಿಯಲ್ಲಿ ನಾನು ನೋಡ್ಬೇಕಾಗ್ತದೆ. ಇನ್ನು ಕಚೇರಿಯಲ್ಲಿ ಕೂಡ ಅವ್ರು ತೆಗ್ದಿರ್ಬೋದು, ಅಂಬೇಡ್ಕರ್ ಫೋಟೋವನ್ನು ತೆಗೆದು ಇರ್ಬೋದು. ಇವತ್ತು ಅಂಬೇಡ್ಕರ್ ನೋಡಿದ್ರೆ ಆಗದೇ ಇರುವಂತವರು ಇವತ್ತು ಎಷ್ಟೋ ಜನ ಇವತ್ತು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಾಮಾನ್ಯ ಜನರು ಕೂಡ ಇವತ್ತು ವಕೀಲ ಆಗ್ತಾರೆ, ಶಾಲೆಯಲ್ಲಿ ಟೀಚರ್ ಆಗ್ತಾರೆ, ಬೇರೆ ಬೇರೆ ಪೊಲೀಸ್ ಆಫೀಸರ್ ಆಗ್ತಾರೆ. ದಲಿತರು ಇವತ್ತು ಪೊಲೀಸ್ ಆಫೀಸರ್ ಇದ್ದಾರೆ, ಮುಸಲ್ಮಾನರು ಇವತ್ತು ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇದನ್ನ ಇವರು ಸಹಿಸುವುದಿಲ್ಲ, ಮನುವಾದಿಗಳು ಸಹಿಸುವುದಿಲ್ಲ. ಅದಕ್ಕಾಗಿ ಇವತ್ತು ಹೇಳುದು ಅಂಬೇಡ್ಕರ್ ಬರೆದ ಸಂವಿಧಾನ ಒಪ್ಪುವುದಿಲ್ಲ. ಕೆಲವರು ಹೇಳಿದ್ದಾರೆ, ಇದಕ್ಕೆ ಮೊದಲೇ ನಮ್ಮ ಸಂಸದರೇನೋ ಹೇಳಿದ್ರು, ಅವರು ಒಬ್ಬರೇ ಬರೆದ ಅಂತ ಹೇಳಿ. ಇಲ್ಲ, ಸಂವಿಧಾನ ಬರೆದ ಅಂಬೇಡ್ಕರ್ ಒಬ್ಬರೇ ಇಲ್ಲ ಅಂತ ಹೇಳಿ, ಅಲ್ಲ ಅಂತ ಹೇಳಲಿಕ್ಕೆ ಹೇಳಿದ್ರೆ ಅವರಿಗೆ ಬೇರೆ ಮುಖಕ್ಕೆ ಪೆಟ್ಟು ಬೀಳ್ತದೆ ಅಂತ ಹೇಳಿ ಇವತ್ತು ಈ ರೀತಿ ಉತ್ತರ ಕೊಡ. ಅದಕ್ಕಾಗಿ ಇವು ಅವಮಾನ ಮಾಡ್ಬೇಕಂತಲೇ ಮಾಡಿದಂತ ಕೃತ್ಯ ಅದು. ಇಡೀ ಒಂದು ಅಂಬೇಡ್ಕರ್ಗೆ ಮಾತ್ರ ಅಲ್ಲ, ಭಾರತ ದೇಶದ ಈ ಸಂವಿಧಾನವನ್ನು ಒಪ್ಪಿರುವಂತ 97% ಜನ ಇದ್ದಾರೆ. 3% ಮನುವಾದಿಗಳು ಮಾತ್ರ ಇವತ್ತು ಅಂಬೇಡ್ಕರ್ ಬರೆದಂತ ಸಂವಿಧಾನ ಒಪ್ಪುವುದಿಲ್ಲ. ಅವರಿಗೆ ಇವತ್ತು ನೇರವಾಗಿ ಮಾತಾಡಲಿಕ್ಕೆ ಧೈರ್ಯ ಇಲ್ಲ. ಅದಕ್ಕಾಗಿ ಈ ರೀತಿಯಲ್ಲಿ ಜಡ್ಜಿ ಮಾತಾಡಿದರೆ ಯಾರು ಮಾತಾಡುವುದಿಲ್ಲ ಅಂತ ಅವರ ಅಭಿಪ್ರಾಯ ಇದೆ. ಇವತ್ತು ಜಡ್ಜಿ ಬಿಡಿ, ಅವರ ದೊಡ್ಡ ಇಡೀ ರಾಷ್ಟ್ರಪತಿ, ಇಡೀ ದೇಶದಲ್ಲಿ ಜನ ಇವತ್ತು ತಿಳಿದಿದ್ದಾರೆ ಅಂಬೇಡ್ಕರ್ ಯಾರು, ಅಂಬೇಡ್ಕರ್ ಯಾರಿಗಾಗಿ ಅಷ್ಟು ಕಷ್ಟ ಬಂದಿದ್ದಾರೆ. ಇವತ್ತು ಅಂಬೇಡ್ಕರ್ ಇಲ್ಲದಿದ್ರೆ ಎಷ್ಟೋ ಜನ ದಲಿತರು ಇವತ್ತು ಕೂಡ ಮನೆ ಇಲ್ಲದೆ ಎಲ್ಲೆಲ್ಲಿ ಇರಬಹುದಿತ್ತು. ಯಾರಿಗೆ ನಮಗೆಲ್ಲ ಬಟ್ಟೆ ಇರ್ಲಿಕ್ಕೆ ಇಲ್ಲದಿತ್ತು. ಆಗಿನ ಕಾಲದಲ್ಲಿ ಆ ರೀತಿಯಲ್ಲಿ ಸಂವಿಧಾನ ಒಬ್ಬ SC ಸಮುದಾಯ ಬರೀತಿದ್ದೇನೆ, ನಮ್ಮ ದೇಶ ಸಂವಿಧಾನ ಅವ ಬರೆಯೋದ ಅಂತ ಹೇಳಿ ಆಗಲೇ ವಿರೋಧಿಸಿದವರು ಇವರು. ಇವಾಗಲ್ಲ, ಇವಾಗ ದೊಡ್ಡ ವಿಷಯ ಇವರು ವಿರೋಧಿಸೋದು. ಆವತ್ತಿನ ದಿನದಲ್ಲಿ ವಿರೋಧಿಸಿದವರು ಇವರು. ಹೊರಗೆ ನಿಂತು ಅವನನ್ನ ಕರೆಸಿ ಹೊರಗೆ ಕರೆಸಿ ಅಂತ ಹೇಳಿ ಅವಾಗ ವಿರೋಧಿಸಿದವರು ಇವರು. ಇವರು ವಿರೋಧ ಮಾಡಿದ ಇವ್ರಿಗೆ ಬರೀಲಿಕ್ಕೆ ಗೊತ್ತಿತ್ತ ಇವರಿಗೆ? ಈಗ ಇವರ ತಲೆಯಲ್ಲಿ 4 ಅಕ್ಷರ ಇಲ್ಲದವರು ಏನ್ ಬರೀತಿದ್ರು ಅವಾಗ? ಈಗ ನಾನು ಹೇಳುದು ಅಂತ ಹೇಳಿದ್ರೆ, ಈ ಜಡ್ಜಿಯನ್ನು ಒಂದು ಸಸ್ಪೆಂಡ್ ಮಾಡಬೇಕು. ಇಂಥ ನ್ಯಾಯಾಧೀಶರು ಇವತ್ತು ಇಂಥವರನ್ನು ವಜಾ ಮಾಡಕ್ಕೆ ಅವರ ಮೇಲೆ ದೇಶ ವಿರುದ್ಧ ಕೇಸ್ ಹಾಕಬೇಕು. ಕೇಸ್ ಹಾಕದಿದ್ರೆ ಇನ್ನೊಂದು ಜಡ್ಜಿ ಕೂಡ ಇದೇ ರೀತಿ ಮಾಡ್ತಾನೆ. ಗಾಂಧಿಯ ಪಟ ಅವರ ಗೋಡ್ಸೆ ಪಟವನ್ನು ಇಡ್ತಾರೆ ಇವರು, ಎಲ್ಲ ಕಡೆ ಇರ್ತಾರೆ. ಅದಕ್ಕಾಗಿ ನಡೆದಂತ ಘಟನೆ ಎಲ್ಲರಿಗೆ ಪಾಠ ಆಗಬೇಕು. ಆದ್ರಿಂದ ಅವರ ಮೇಲೆ ದೇಶದ ವಿರುದ್ಧ ಕೇಸ್ ಹಾಕಬೇಕು, ಅವರನ್ನು ಕೆಲಸದಿಂದ ವಜಾ ಮಾಡಬೇಕು, ಒತ್ತಾಯ ಮಾಡಬೇಕು. ಈಗ ನಾನು ಮುಂದಿನ ವಿಚಾರಕ್ಕೆ ಬರುವಂಥದ್ದು. ಈಗ ಅಂಬೇಡ್ಕರ್ನ ಬಗ್ಗೆ
ಇಷ್ಟೊಂದು ತೀವ್ರವಾದ ಒಂದು ವಲಯದ ಆಕ್ರೋಶ ಈಗ ನೀವು ಹೇಳುವಂಥದ್ದು ನಾನು ಕೇಳುವಂಥದ್ದು ಅಂಬೇಡ್ಕರ್ ಉಳಿದ ಸಮಾಜಕ್ಕೆ ತಳವರ್ಗದ ಸಮಾಜಕ್ಕೆ ಅವರನ್ನು ಮೇಲೆತ್ತಲಿಕ್ಕೆ ಅವರ ಅಪ್ಲಿಪ್ಮೆಂಟ್ ಅವರ ಕಲ್ಯಾಣಕ್ಕಾಗಿ ನಾವು ಒಂದಷ್ಟು ಕೆಲಸಗಳು ಮಾಡಬೇಕು, ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು, ಅದಕ್ಕೆ ಮೀಸಲಾತಿ ಅನ್ನೋದು ಕೂಡ ಒಂದು ಏನು ಮಾರ್ಗ ಅಂತ ಹೇಳಿದವರು. ಸೊ ಹಾಗಂತ ಅವರೇನು ಸಮಾಜದ ಇತರ ವರ್ಗಕ್ಕೆ ಸಮುದಾಯಕ್ಕೆ ಅನ್ಯಾಯ ಬಗೆದಿದ್ದಾರಾ? ಇಲ್ಲ. ಈಗ ಸ್ಪಷ್ಟ. ಈಗ ನಾವು ಕೂಡ ಆಗ ಮಾತಾಡೋ ಸಂದರ್ಭದಲ್ಲಿ ನಾನು ಮಾತಾಡ್ತೇನೆ ಮೀಸಲಾತಿ ಬಗ್ಗೆ. ಅಲ್ಲ, ಈಗ ನಾನು ಕೇಳುವಂಥದ್ದು ಮೀಸಲಾತಿಯ ನಾನು ಉಳಿದ ಸಮುದಾಯದಕ್ಕೆ ವಿರೋಧವಾಗುವಂತೆ ಅಂಬೇಡ್ಕರ್ ಏನಾದ್ರು ಮಾಡಿಲ್ಲ. ಅವ್ರಿಗೆ ಒಳ್ಳೇದೇ ಮಾಡಿದ್ದಾರೆ. ನಮ್ಮ ದೇಶದ ಮೀಸಲಾತಿ 50% ಗಿಂತ ಮೇಲೆ ಹೋಗಬಾರ್ದು ಅಂತ ಸಂವಿಧಾನದಲ್ಲಿದೆ. ನಮ್ಮ ದೇಶದ ಮೀಸಲಾತಿ ಸಂವಿಧಾನ ಹೇಳ್ತದೆ. ಅದರಲ್ಲಿ 15% SC ಕ್ಯಾಟಗರಿಯಲ್ಲಿ 101 ಜಾತಿಗೆ ಕೊಡಬೇಕು. 54% ಇರುವಂತ ST ಅಂದ್ರೆ ಶೆಡ್ಯೂಲ್ ಟ್ರೈಬರ್ ಇವರಿಗೆ 54% ಇರುವಂತ ಇದಕ್ಕೆ 3% ಕೊಡ್ಬೇಕಂತ ಇದೆ. 18% ಹೋಯ್ತಲ್ಲ 50ರಲ್ಲಿ. ಇನ್ನು 32% ನಾವು ಏನು OBC ಅಂತ ಹೇಳ್ತೀವಲ್ಲ ಅದರಲ್ಲಿ 254 ಉಪಜಾತಿಗೆ 32% ಮೀಸಲಾತಿ ಕೊಡ್ತಿದ್ದಾರೆ ಮಾಡಿದ್ದಾರೆ. ಸಂವಿಧಾನ ಬಿಡುಗಡೆ ಮಾಡಿ ಹೊರಗೆ ಬರುವಾಗ ಈ SC ಸಮುದಾಯದವರು ನಾವು 50% ಇದ್ದೇವೆ, 50% ಮೀಸಲಾತಿ ನಮಗೆ ಕೊಡ್ಬೇಕು ಅಂತ ಹೇಳಿ ಇವ್ರನ್ನ ಗೆರವ್ ಆಗ್ತಾರೆ. ಆಗಲೇ ಯಾವಾಗ 1950ರಲ್ಲಿ ಜನವರಿ 26 ಇವರು ಸಂವಿಧಾನ ಬಿಡುಗಡೆ ಮಾಡಿ ಬರ್ತಾರಲ್ಲ, ನಮ್ಮ ದೇಶಕ್ಕೆ ಈ 130 ಕೋಟಿ ಜನಗಳಿಗೆ ಈ ದೇಶವನ್ನು ಒಪ್ಪಿಸಂತ ದಿನ ಅದು ಗಣರಾಜ್ಯೋತ್ಸವ. ಬರೀ ಸಂವಿಧಾನ ಬಿಡುಗಡೆ ಮಾಡಿದಲ್ಲ, ಈ ಭಾರತವನ್ನು 130 ಕೋಟಿ ಜನಗಳಿಗೆ ಒಪ್ಪಿಸಿದಂತ ದಿನ ಅದು. ಅವತ್ತು 130 ಇರಲಿಲ್ಲ, ನಾವು ಹೇರಿಕೊಂಡದ್ದು ನಾವು ಹೇರಿಕೊಂಡದ್ದು ನಮ್ಮ ಭಾರತವನ್ನು ಇವಾಗ ಉಂಟು. ನಾವು ಈಗಿನ ವಿಷಯ ಮಾತ್ರ ಅವಾಗ ಕಮ್ಮಿ ಇತ್ತು. ಅವಾಗ ಏನಾಯ್ತು ಅಂತ ಹೇಳಿದ್ರೆ ನಾವು 50% ನಾವಿದ್ದ ನಮಗೆ ಕೊಡ್ಬೇಕಂತ ಹೇಳಿದ್ರು. ಇವರು ಗೆರವ್ ಮಾಡಿದ್ರು ಯಾರು ಈ SC ಸಮುದಾಯದವರು. ಆಗ ಇವ್ರು ಏನ್ ಹೇಳಿದ್ರು ಸರ್ ಗೊತ್ತಾ ಅಂಬೇಡ್ಕರ್, ನಾನು ಕೊಡ್ಲಿಕ್ಕೆ ಬರೋದಿಲ್ಲ, ಅದು ನಾನು ಸಂವಿಧಾನದಲ್ಲಿ ಬರೆದಿದ್ದೇನೆ, ಅದು ಸುಪ್ರೀಂ ಕೋರ್ಟ್ ಕೊಟ್ರೆ ನೀವು ತಕೊಳ್ಳಿ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಆಗಿನ ಕಾಲದಲ್ಲಿ ಕೊಡೋದಿಲ್ಲ. ಆಗ ಬಡತನ ಅಂತ ಹೇಳಿದ್ರೆ ಎಷ್ಟಿತ್ತು ಗೊತ್ತಾ ಸರ್? ಬಡತನ ಅಂತ ಹೇಳಿದ್ರೆ ಅದು ಕಡು ಬಡತನ. ಆಗ 63ರಲ್ಲಿ ತಮಿಳುನಾಡು ಸರ್ಕಾರ ಬಡತನ ನಮ್ಮ ರಾಜ್ಯದಲ್ಲಿ ಬಡತನ ಜಾಸ್ತಿ ಇದೆ, ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಜಾಸ್ತಿ ಮಾಡ್ಬೇಕಂತ ಹೇಳ್ತಾರೆ. ಆಗ ಸುಪ್ರೀಂ ಕೋರ್ಟ್ ಒಪ್ಪೋದಿಲ್ಲ. 63ರಲ್ಲಿ ತಮಿಳುನಾಡು ಸರ್ಕಾರ. ನಮ್ಮ ಕರ್ನಾಟಕದಲ್ಲಿ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗ್ತಾರೆ 91ರಲ್ಲಿ 89ರಲ್ಲಿ 91. ಆಗ ನಮ್ಮ ವೀರಪ್ಪ ಮೊಯ್ಲಿ ಏನ್ ಮಾಡ್ತಾರೆ? 93ರ ಅವಧಿ. ಆಗ ನಮ್ಮ ರಾಜ್ಯ ಮುಖ್ಯಮಂತ್ರಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಜನಸಂಖ್ಯೆಗೆ ಆಧಾರವಾಗಿ ನೀವು ಮೀಸಲಾತಿ ಜಾಸ್ತಿ ಮಾಡ್ಬೇಕು ಸುಪ್ರೀಂ ಕೋರ್ಟ್ ಎಂದು ಒಂದು ವರದಿ ಕಳಿಸ್ತಾರೆ. ಇವ್ರು ಆಗ ತಿರಸ್ಕಾರ ಮಾಡ್ತಾರೆ. ಆಗ್ಲೂ ತಿರಸ್ಕಾರ ಮಾಡ್ತಾರೆ, ಕೊಡ್ಲಿಕ್ಕೆ ಬರೋದಿಲ್ಲ, ಅದು ಸಂವಿಧಾನ ಇರೋದೇ ಅಷ್ಟೇ ಅಂತ ಹೇಳಿ. ಈಗ ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನೀವು ಸಂವಿಧಾನ ಜಾಸ್ತಿ ಮಾಡಬಹುದು, ಮೀಸಲಾತಿ ಜಾಸ್ತಿ ಸಾರಿ ಸಂವಿಧಾನ ಅಲ್ಲ ಮೀಸಲಾತಿ ಜಾಸ್ತಿ ಮಾಡಬಹುದು, ನೀವು ಜನ ಅನುಗುಣವಾಗಿ ಮಾಡ್ಕೊಳ್ಬಹುದು ಅಂತ ಈಗ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತದೆ. ಆಗಿನ ಕಾಲದಲ್ಲಿ ಮಾಡ್ಲಿಲ್ಲ, ಈಗ ಮಾಡ್ತದೆ. ನೋಡಿ ಇವರ ಒಂದು ಮನಸ್ಥಿತಿ ನೋಡಿ. ಅಲ್ಲ, ಇದಕ್ಕೆ ಪೂರಕವಾಗಿ ರಾಜಣ್ಣ ಈಗ ಅಂದ್ರೆ ಒಂದು ಸ್ಪಷ್ಟವಾಗಿತ್ತು. ಅಂದ್ರೆ ಅವತ್ತಿನ ಕಾಲದಲ್ಲೂ ಕೂಡ ಅಂಬೇಡ್ಕರ್ ಅವರು ಮೀಸಲಾತಿ ಒಂದು ಸಮುದಾಯಕ್ಕೆ ಒಂದು ವರ್ಗಕ್ಕೆ ಬೇಕು, ಉಳಿದ ಸಮುದಾಯದವರಿಗೆ ಕೂಡ ಅಲ್ಲಿ ಅವಕಾಶಗಳು ಇದೆ ಬಾರಿ ಸ್ಪಷ್ಟವಾಗಿ ಅಲ್ಲಿ ಉಲ್ಲೇಖ ಮಾಡಿದ್ರು. ಅದರ ಬಗ್ಗೆ ನಾನು ಇನ್ನು ನೋಡಿ 32% ಮೀಸಲಾತಿ ನಾವು ಇನ್ನುಳಿದ ವರ್ಗ 254 ಉಪಜಾತಿಗಳಿಗೆ ಅವ್ರು ಕೊಡ್ಬೇಕಂತ ಹೇಳಿದ್ರು. ಅದರಲ್ಲಿ ಪ್ರವರ್ಗ 2 ಪ್ರವರ್ಗ 3 ಎಲ್ಲ 4% 3% ಎಲ್ಲ ಕೊಡ್ತಾ ಇದ್ದಾರೆ. ಅದು ಕೊಡ್ಲಿಕ್ಕೆ ಯಾವಾಗ ಜಾರಿ ಮಾಡಿದ್ರು ಅಂತ ಹೇಳಿದ್ರೆ, ಇವರು ಯಾರು ಕೊಡ್ಲಿಲ್ಲ. ಯಾರು ಇವರು ಜವಾಹರ್ಲಾಲ್ ನೆಹರು ಕೊಡ್ಲಿಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಕೊಡ್ಲಿಲ್ಲ, ನಂದಲಾಲ್ ಗುರ್ಜರ್ ಕೊಡ್ಲಿಲ್ಲ, ಇಂದಿರಾ ಗಾಂಧಿ ಕೊಡ್ಲಿಲ್ಲ, ರಾಜೀವ್ ಗಾಂಧಿ ಕೊಡ್ಲಿಲ್ಲ, VP ಸಿಂಗ್ ಕೊಡ್ಲಿಲ್ಲ, IK ಗುಜರಾಲ್ ಕೊಡ್ಲಿಲ್ಲ, ಇವರು ನಮ್ಮ ದೇವೇಗೌಡರು ಕೊಡ್ಲಿಲ್ಲ. ಇವರು 32% VP ಸಿಂಗ್ ಸರ್ಕಾರ ಕೊಟ್ಟರು ಸರ್ 96ರಲ್ಲಿ. ಯಾಕೆ ಕೊಟ್ರು ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇದೆ. ಇವರು ನಮ್ಮ ಕಾಂಗ್ರೆಸ್ ಸರ್ಕಾರ ಬೆಂಬಲ ಕೊಟ್ಟು ದೇವೇಗೌಡರು ಪ್ರಧಾನಿ ಮಾಡಿದ್ರು. ಇವರು ಬೆಂಬಲ ವಾಪಸ್ ತೆಗೆದ್ರು, ದೇವೇಗೌಡರು ಮನೆಗೆ ಹೋದ್ರು. ಆ ನಂತರ IK ಗುಜರಾಲ್ ಆದ್ರು. ಏನೋ 9 ತಿಂಗಳೇನೋ ಅವರು ಆದ್ರು. ಅವ್ರು ಏನೋ ಕಾರಣಾಂತರ ಆರೋಗ್ಯದ ಪರಿಣಾಮ ಅವ್ರು ರಿಸೈನ್ ಕೊಟ್ಟು VP ಸಿಂಗ್ ಪ್ರಧಾನಿ ಆಗ್ತಾರೆ. VP ಸಿಂಗ್ ಪ್ರಧಾನಿ ಆದಾಗ ಇವರು ಇದೇ ಬಿಜೆಪಿನವರು ಬೆಂಬಲ ಹೊರಗೆ ತೆಗೆದು ರಥಯಾತ್ರೆ ಮಾಡ್ತಾರೆ. LK ಅಡ್ವಾಣಿ ಅವರು 93 94 ಸರ್ ಇದು. ಆಗ VP ಸಿಂಗ್ ಸರ್ಕಾರ ಕೆಳಗೆ ಬೀಳ್ತದೆ. ಆಗ ಮಾನ್ಯವರು ಕಾಂತಿರಾಮ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಿನ್ನ ಸರ್ಕಾರ ನಾನು ಉಳಿಸ್ತೇನೆ, ನನ್ನ 2 ಷರತ್ತು ಇದೆ, ನೀನು ಷರತ್ತು ನಿಭಾಯಿಸಿ ಅಂತ ಹೇಳ್ತಾರೆ. VP ಸಿಂಗ್ ಒಪ್ತಾರೆ. ಒಪ್ಪಿ ಇವರು ಕೇಳ್ತಾರೆ, ಸರ್ ಏನ್ ಹೇಳಿ ಅಂತ. ಅವಾಗ ಇವ್ರು ಹೇಳ್ತಾರೆ,
ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡು ಮತ್ತೆ ಮಂಡಳ ವರದಿ ಜಾರಿ ಮಾಡು, ನಿನ್ನ ಸರ್ಕಾರ ನಾನು ಉಳಿಸ್ತೀನಿ ಅಂತ ಹೇಳ್ತಾರೆ. ಮಂಡಳ ವರದಿ ಜಾರಿ ಮಾಡಿದೆ ಅಂತ ಹೇಳಿದ್ರೆ ಆ ವಿ.ಪಿ. ಸಿಂಗ್ ಸರ್ಕಾರ, ಇವರು ಯಾರು ಅಲ್ಲ. ಆ ಮಂಡಳ ವರದಿ ಜಾರಿ ಮಾಡಿದ ತಕ್ಷಣ ನಮ್ಮ ದೇಶದಾದ್ಯಂತ ಭಾರಿ ದೊಡ್ಡ ಮಟ್ಟಿಗೆ ಮಂಡಲ ವರದಿಯನ್ನು ವಿರೋಧಿಸಿದಲ್ಲ, ಬರೀ ವಿರೋಧಿಸಿದಲ್ಲ ಸರ್, ಒಂದೊಂದು ರಾಜ್ಯದಲ್ಲಿ 4-5 ಜನ ಸೀಮೆಯನ್ನು ಸುಟ್ಕೊಂಡು ಸುಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು. ಮಂಡಲ ವರದಿ ಜಾರಿ ಮಾಡಬಾರ್ದು ಅಂತ. ಜಾರಿ ಮಾಡಿದ್ರೆ ನಾವೆಲ್ಲ ಮಾಡಿಕೊಂಡದ್ದಲ್ಲ, ಯಾರು ಈ ಮನುವಾದಿಗಳು ಮಾಡಿಸಿದ್ರು. ಮಂಡಲ ವರದಿ ಜಾರಿ ಆಗಿದೆ, ನೀವು ಮಾಡಿಕೊಳ್ಳಿ ಅಂತ ಮಾಡಿಸಿದ್ವಿ. ಇವ್ರು ಮಾಡ್ಕೊಂಡದಲ್ಲ. ಗುಜರಾತ್ನಲ್ಲಿ 11 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡಿಸಿದ್ದಾರೆ, 11 ಜನ ಮಾಡಿಸಿದ್ರು. ಇವ್ರು ಮಾಡಿಸಿದ ಆತ್ಮಹತ್ಯೆ. ಎಸ್ ರವಿಕಿರಣ್ ಪುಣಚ ಅವರೇ ಎಸ್ ನನ್ನದೇ ಮತ್ತೆ ಇದೇ ವಿಷಯದ ಮುಂದುವರೆದ ಭಾಗವಾಗಿ ಬರುವಂತದ್ದು. ಈಗ ಅದನ್ನ ನಾವು ವಿಸ್ತಾರ ಮಾಡಿ ಹೇಳ್ಬೇಕು ಅಂತಾದ್ರೆ, ಇವತ್ತು ಮುಸಲ್ಮಾನರಿಗೆ ಮೀಸಲಾತಿ ಸಿಗ್ಲಿಲ್ವಾ, ಕ್ರೈಸ್ತರಿಗೆ ಮೀಸಲಾತಿ ಸಿಗ್ಲಿಲ್ವಾ, ಒಕ್ಕಲಿಗರಿಗೆ ಮೀಸಲಾತಿ ಸಿಗ್ಲಿಲ್ವಾ, ಬಂಟ ಸಮುದಾಯಕ್ಕೆ ಮೀಸಲಾತಿ ಸಿಗ್ಲಿಲ್ವಾ, ಬಿಲ್ಲವ ಸಮುದಾಯಕ್ಕೆ ಮೀಸಲಾತಿ ಸಿಗ್ಲಿಲ್ವಾ, ಇದೆಲ್ಲ ಹಿಂದುಳಿದ ಜಾತಿಗಳು ST SC ಎಲ್ಲ ಸೇರಿ ಕೂಡ ಏನು ಅಲ್ಪಸಂಖ್ಯಾತ ಎಲ್ಲರೂ ಸೇರಿ ಕೂಡ 42% ಮಾತ್ರ ಮೀಸಲಾತಿ ಇತ್ತು. ಇನ್ನು ಒಂದು ಕಡೆ SC ST ಅವರಿಗೆ ಕೂಡ ಮೀಸಲಾತಿ, ಇನ್ನೊಂದು ಕಡೆ ನೀವು ಹೇಳೋ ಪ್ರಕಾರ ಹಿಂದುಳಿದ ವರ್ಗದವರಿಗೆ ಕೂಡ ಮೀಸಲಾತಿ, ಅಲ್ಪಸಂಖ್ಯಾತ ವರ್ಗದವರಿಗೆ ಕೂಡ ಮೀಸಲಾತಿ, ಎಲ್ರಿಗೂ ನಮ್ಮ ರಾಜ್ಯ ಈಗ ಏನು ಮಲ್ಲಿಕಾರ್ಜುನ ಗೌಡ ರೆಪ್ರೆಸೆಂಟ್ ಮಾಡ್ತಕ್ಕಂತ ಅವ್ರದ್ದು ಏನಿದೆ, ಆ ಧರ್ಮದವರು ಕೂಡ ಇವತ್ತು ಮೀಸಲಾತಿ ಕೇಳ್ತಾ ಇದ್ದಾರೆ. ಲಿಂಗಾಯತ ಸಮುದಾಯದವರು ಕೂಡ ಅವ್ರು ಮೀಸಲಾತಿ ಕೇಳ್ತಾ ಇದ್ದಾರೆ. ನಾನು ಸ್ಪಷ್ಟ ಮಾಡ್ತಾ ಇದ್ದೇನೆ, ಇವತ್ತು ಯಾರು ಮೀಸಲಾತಿ ಆಧಾರದಲ್ಲಿ ಅವರು ಸರ್ಕಾರಿ ಉದ್ಯೋಗ ಇರ್ಬೋದು ಅಥವಾ ಬೇರೆಲ್ಲ ವ್ಯವಸ್ಥೆಗಳನ್ನು ಪಡ್ಕೊಂಡಿದ್ದಾರೆ, ಇವತ್ತು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಯಾರು ಗಟ್ಟಿಯಾಗಿದ್ದಾರೆ ಅವರು ಈಗ ಮೀಸಲಾತಿ ಬಗ್ಗೆ ಮಾತಾಡ್ತಾರೆ. ಅವರ ಮಕ್ಕಳು ಇವತ್ತು ಮೀಸಲಾತಿ ಬಗ್ಗೆ ಮಾತಾಡ್ತಾರೆ. ಮೀಸಲಾತಿ ಅಂಬೇಡ್ಕರ್ ದಲಿತರಿಗೆ ಮೀಸಲಾತಿ ಮಾತ್ರ ಇಟ್ಟಿದ್ದಾರೆ ಅಂತ ಯಾವುದೇ ರೀತಿಯಲ್ಲಿ ಮಾತಾಡ್ತಾರೆ. ಅದು ನಮಗೆ ನೋವಾಗ್ತಕ್ಕಂಥದ್ದು. ಇವತ್ತು ಇಡೀ ನಮ್ಮ ದೇಶದಲ್ಲಿ 3% ಇರ್ತಕ್ಕಂಥ ಬ್ರಾಹ್ಮಣ ಸಮುದಾಯಕ್ಕೆ 10% ಮೀಸಲಾತಿ ಇಟ್ಟಿದ್ದಾರೆ. ಈಗ ಸಂವಿಧಾನದಲ್ಲಿ 50%ಕ್ಕಿಂತ ಹೆಚ್ಚು ಮೀಸಲಾತಿ ಹೋಗಬಾರದು. ಆಲ್ರೆಡಿ 42%. ಇವ್ರು ಹೇಳಿದಂತ ಏನು ಜಾತಿ ಉಪಜಾತಿ ಟ್ರೈಬ್ಸ್ ಎಲ್ರಿಗೆ ಸೇರಿ 42% ಮೀಸಲಾತಿ ಈಗಾಗಲೇ ಇತ್ತು. ಇವರು ಈ 3% ಜನರಿಗೆ ಬೇಕಾಗಿ, ನನ್ನನ್ನು ಸೇರಿದಾಗೆ 3% ಜನರಿಗೆ ಬೇಕಾಗಿ 10% ಮೀಸಲಾತಿ ಕೊಡ್ತಾರೆ ಅಂತ ಹೇಳಿದ್ರೆ ಇದು ಯಾವ ಮಾನದಂಡ? ಅಂದ್ರೆ ನಾನು ಹೇಳುವಂಥದ್ದು, ಈ ದೇಶದ ಮೂಲ ನಿವಾಸಿಗಳು ಏನಿದ್ದಾರೆ ಹಿಂದೆ ಜಮೀನ್ದಾರಿಕೆ ಪದ್ಧತಿಯಲ್ಲಿ ಜೀತ ಮಾಡ್ತಿದ್ರು. ಇನ್ನು ಮುಂದೆ ಕೂಡ ಬೇರೆ ದೇಶದಿಂದ ಇಲ್ಲಿ ಯಾರು ಬಂದಿದ್ದಾರೆ ಅವರ ಜೀತ ಮಾಡಲಿಕ್ಕೆ ತಯಾರು ಮಾಡ್ತಾ ಇದ್ದಾರೆ. ಇದು ಫ್ಯೂಡಲ್ ಮೈಂಡ್ ಅಂತ ಹೇಳಿದ್ದು ನಾನು ಸ್ಪಷ್ಟವಾಗಿ. ಇದು ನಮಗೆ ಗೋಚರ ಆಗ್ತಾ ಇದೆ. ನಾನು ಇವರೇನು ಮನುವಾದಿ ಹೇಳ್ತಾರೆ, ಇನ್ನೊಂದು ವಿಚಾರ ಹೇಳ್ತಾರೆ, ಅಲ್ಲ, ಇದು ಸ್ಪಷ್ಟ ಇದೆ. ಈ ದೇಶದ ದುಡಿಯುವ ವರ್ಗವನ್ನ ಅತಿ ಕೀಳಿನ ಮಟ್ಟದಲ್ಲಿ ಮತ್ತೆ ಜೀವನ ನಡೆಸ್ತಕ್ಕಂಥ ರೀತಿಗೆ ಏನು ಬೇಕು ಹುನ್ನಾರಗಳು ನಡೀತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ಅಂಬೇಡ್ಕರ್ ಫೋಟೋವನ್ನು ತೆಗಿಸ್ತಕ್ಕಂಥದ್ದು, ಗೋಡ್ಸೆಯನ್ನ ಪ್ರತಿಪಾದನೆ ಮಾಡ್ತಕ್ಕಂಥದ್ದು, ನಾರಾಯಣ ಗುರುಗಳನ್ನ ಸೈಡ್ ಲೈನ್ ಮಾಡ್ತಕ್ಕಂಥದ್ದು, ಇವತ್ತು ಪ್ರಜಾಪ್ರಭುತ್ವವನ್ನ ಎಷ್ಟು ವೀಕ್ ಮಾಡಿ ಅಷ್ಟು ವೀಕ್ ಮಾಡ್ತಕ್ಕಂಥ ಕೆಲಸವನ್ನ ಈ ಬಿಜೆಪಿ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಈಗ ಇವ್ರು ಹೇಳಿದಾಗೆ ಎಲ್ಲ ಆಯಕಟ್ಟಿನ ಜಾಗದಲ್ಲಿ ಏನು ಸಂಘ ಪರಿವಾರದಿಂದ ಬಂದಂತ ಅಧಿಕಾರಿಗಳನ್ನು ಕೂರಿಸಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ತಗೊಳ್ಳಿ, ನಮ್ಮ ಜಿಲ್ಲಾಧಿಕಾರಿ ಈ ಜಿಲ್ಲೆಯಲ್ಲಿ ಅಲ್ಲ, ನಮ್ಮ ಜಿಲ್ಲಾಧಿಕಾರಿ ಸ್ಪಷ್ಟ ಹೇಳ್ತೇನೆ, ಇಲ್ಲಿ ಎಷ್ಟು % ರೈತರಿದ್ದಾರೆ, ಎಷ್ಟು ಕೃಷಿ ಇದೆ, ಇವ್ರು ಬಂದು ಇಷ್ಟು ತಿಂಗಳಾಯ್ತು, ಒಂದಾದ್ರೂ ರೈತರ ಸಭೆ ಕರೆಯುವಂತ ಒಂದು ಅರ್ಹತೆ ಇಟ್ಕೊಂಡಿದ್ದಾರೆ. ಇಲ್ಲೇ ಜಿಲ್ಲಾಧಿಕಾರಿ, ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲಾಧಿಕಾರಿ ಅವರಿಗೆ 3 ಸಾರಿ ಮನವಿ ಮಾಡಿದ್ದೇನೆ, ಸಭೆ ಮಾಡಿ ರೈತ ಸಭೆ ಕರೀರಿ, ಸಮಸ್ಯೆಗಳಿದ್ದಾವೆ ಅಂತ. ಅಂದ್ರೆ ಇವರು ಕೂಡ ಮನುವಾದಿಯೇ ಅಂತ ನನಗೆ ಸಂಶಯ ಬರ್ತಾ ಇದೆ. ಅದು ಅಲ್ಲ ಅಂತಾದ್ರೆ ಅವರು ತಕ್ಷಣ ರೈತರು ಮತ್ತು ದಲಿತರು ಯಾರು ಸಂಕಷ್ಟ ಇದ್ದಾರೆ ಅವರ ಸಭೆಯನ್ನು ಕರೆದು ಅವರ ನೋವನ್ನು ಆಲಿಸಬೇಕು ಅಂತ ಈ ವೇದಿಕೆ ಮಾರ ಕೇಳಲಿಕ್ಕೆ ಇಷ್ಟಪಡ್ತಾರೆ. ಎಸ್ ಈಗ ನಾನು ಮತ್ತೆ ಅದೇ ಮೂಲ ಪ್ರಶ್ನೆಗೆ ಬರುವಂಥದ್ದು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಅನೇಕ ಹೊಸ ಪೀಳಿಗೆಯ ಜನರು ಮಾತನಾಡುವಂಥದ್ದು ಅಂಬೇಡ್ಕರ್ ಅದು ಮೀಸಲಾತಿ ಕೆಲ ವರ್ಗದವರಿಗೆ ಮಾತ್ರ ಕೊಟ್ಟಿದ್ದಾರೆ, ಉಳಿದವರೆಲ್ಲರೂ ನಾವು ಏನು ಅವಕಾಶದಿಂದ ವಂಚಿತರು ಅಂತ ನಾವು ಅದೇನು ಹೇಳಿದಾಗ ನಾವು ತೆರಿಗೆ ಕಟ್ಟುದಿಲ್ವಾ, ನಾವು ಓದುವುದಿಲ್ವಾ, ನಾವು ರ್ಯಾಂಕ್ ಪಡೆಯುವುದಿಲ್ವಾ, ನಮಗೇನು ಅವಕಾಶಗಳು ಇಲ್ಲ ಅಂತ. ಹಾಗಿದ್ರೆ ಇದು ಸುಳ್ಳು ಅಂತ ನೀವು ಹೇಳುವಂಥದ್ದು ಅಲ್ಲ. 32% ನೋಡಿ, ಅದು ನಾನು ಬಿಡಿಸಿ ಹೇಳ್ತೇನೆ. SC ಸಮುದಾಯ 101 ಉಪಜಾತಿಗೆ 15% ಮೀಸಲಾತಿ ಕೊಡ್ಬೇಕಂತ ಸರ್ಕಾರದಲ್ಲಿ ಇದೆ, ಸಂವಿಧಾನದಲ್ಲಿ ಇದೆ. ಇವ್ರು ಎಷ್ಟು ಕೊಡ್ತಾರೆ? 1.5%.
ST ಸಮುದಾಯಕ್ಕೆ 3% ಕೊಡ್ಬೇಕಂತ ಹೇಳಿದ್ರೆ 3ರಲ್ಲಿ 3 ಪಾಯಿಂಟ್ ಕೊಡ್ತಾ ಇದ್ದಾರೆ ಅವರು. 3ರಲ್ಲಿ 3 ಪಾಯಿಂಟ್. ನಮ್ಮ ಊರಲ್ಲೇ 0.3 ಅಂತ ಹೇಳ್ತೀವಲ್ಲ ಅದು ಕೊಡ್ತಾ ಇದ್ದಾರೆ. ಅದು ಎಲ್ರಿಗೂ ಸಿಗ್ತಾ ಇಲ್ಲ. ಇವ್ರು ಹೇಳ್ತಾರೆ SC ಸಮುದಾಯಕ್ಕೆ ಒಂದು ವರ್ಷದಲ್ಲಿ ಒಂದೊಂದು ರಾಜ್ಯದಲ್ಲಿ 30,000 ಕೋಟಿ ನಾವು ಅಭಿವೃದ್ಧಿಗೆ ಇಡ್ತೇವೆ ಅಂತ ಹೇಳಿದ್ದಾರೆ. ಖರ್ಚೇ ಮಾಡೋದಿಲ್ಲ ಸರ್. ಒಂದ್ ನಿಮಿಷ ಸರ್, ನೀವು ದೂರ ಬೇಡ ಸರ್. ಇಲ್ಲಿನ ಆಸ್ಪಾಸಿನಿಂದ ನನಗೆ ನಾನೊಬ್ಬ ಸಮಾಜ ಸೇವಕ. ನನ್ನ ಬಂಟ್ವಾಳ ಕ್ಷೇತ್ರ ವಿಧಾನಸಭೆ ಕ್ಷೇತ್ರದಲ್ಲಿ ಬಂಟ್ವಾಳ ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಒಂದು 2-3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಬಡ ಕುಟುಂಬ 5 ನಿವೇಶನ ಇಲ್ಲದ ಕುಟುಂಬಗಳಿದ್ದಾವೆ. ಅದರಲ್ಲಿ ಒಂದು ನಾವು ಪರಿಶೀಲಿಸಿದ್ದೇವೆ. ನಮ್ಮ ರಾಮಣ್ಣ ನೇತೃತ್ವದಲ್ಲಿ ನಾನು ಮೊದಲು ಹೋಗಿದ್ದೆ. ಆ ಮನೆ ಇಲ್ಲದ 5 ಕುಟುಂಬಕ್ಕೆ ಇವ್ರಿಗೆ ಮನೆ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಇವ್ರು ಮೀಸಲಾತಿ ಬಗ್ಗೆ ಹೇಳ್ತಾರೆ. 2016ರಲ್ಲಿ ಆ ಮನೆಯನ್ನು ಇವರು ಪಂಚಾಯತಿ ಕಡಿಸಿದ್ದಾರೆ. ನಿಮಗೆ ಅನುದಾನ ಬರ್ತದೆ, ನೀವು ಮನೆಯನ್ನು ಕೆಡಿಸ್ಬಿಡಿ ಅಂತ ಹೇಳಿ ನೆಲಸಮ ಮಾಡಿದ್ದಾರೆ. 5 ಕುಟುಂಬಕ್ಕೆ ಇನ್ನೂ ಮನೆ ಕೊಟ್ಟಿಲ್ಲ. ಅದರ ಬಗ್ಗೆ ನಾನು ಒಂದ್ಸಲ ನಿಮಗೆ ಪೂರಕ ಮಾಹಿತಿ ಕೊಡ್ತೇನೆ. ಆ ಮನೆಯನ್ನು ಪರಿಶೀಲಿಸಿ ಆ ಮನೆಗೆ ಒಂದು ಬೇಕಾದಂತ ಒಂದು ಮೂಲಭೂತ ಸೌಕರ್ಯ ನಾನು ಒದಗಿಸಿಕೊಟ್ಟಿದ್ದೇನೆ. ಅವರಿಗೆ ಮನೆ ಮಾಡಿಕೊಡ್ತೇನೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದೇನೆ. ಅದರ ಹಿಂದೆ ಇದ್ದೇನೆ ನಾನು. ಇವರೆಲ್ಲ ನಮ್ಮ ರಾಮಣ್ಣರೆಲ್ಲ ನೋಡಿದ್ದಾರೆ. ಇವರು ಮೀಸಲಾತಿ ಬಗ್ಗೆ ಹೇಳ್ತಾರೆ. ಇದು ಆ 5 ಕುಟುಂಬದಲ್ಲಿ ಒಂದು ಕುಟುಂಬ ಮಾತ್ರ SC ಸಮುದಾಯದು. ಉಳಿದವರು OBC ಹಿಂದುಳಿದ ವರ್ಗದವರು 4 ಮನೆ. ಹೋಗ್ಲಿ, ಅವರೇ ಕೊಡ್ಲಿಲ್ಲ, ಇವ್ರಿಗಾದ್ರೂ ಕೊಡ್ಬೋಯ್ತಲ್ಲ ಸರ್ಕಾರ. ಅಧಿಕಾರಿಗಳು ಏನ್ ಮಾಡ್ತಾರೆ? ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರೆ? ಇವ್ರು ಮಾತಾಡ್ತಾರಲ್ಲ ದೊಡ್ಡ ದೊಡ್ಡ ಸಾವಿರ ಕೋಟಿಗಳು ಬರುತ್ತೆ ಸಮಾಜ ಕಲ್ಯಾಣ ಇಲಾಖೆಗೆ. ಅದು ಹಿಂದುಳಿದ ವರ್ಗದವರು ಮತ್ತೆ ದಲಿತ ಸಮುದಾಯಕ್ಕೆ ಅವರಿಗೆ ನೆರವು ಅಥವಾ ಅವರ ಆರ್ಥಿಕ ಅವರನ್ನು ಸಬಲೀಕರಣ ಮಾಡುವ ಸಲುವಾಗಿ ಮತ್ತೆ ಸೂರು ಮನೆ ನಿವೇಶನ ಕೊಡುವ ಅದ್ಯಾವುದು ಜಾರಿ ಆಗ್ತಾ ಇಲ್ಲ ಅಂತ ಸಂವಿಧಾನ 4 ವರ್ಷದಿಂದ ಒಂದೇ ಒಂದು ಬಡವರಿಗೆ ಮನೆ ಪ್ರೋತ್ಸಾಹಕ ಧನ ಇಷ್ಟು ಕೊಡ್ಲಿಲ್ಲ. ಒಂದು ಮನೆಗೆ ಕೊಡ್ಲಿಲ್ಲ. ಒಂದು ಮನೆ ಕೊಡ್ಲಿಲ್ಲ 4 ವರ್ಷದಿಂದ. ಅವರು ಬಡವರ ಪರವಾಗಿ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ ಏನೋ ಭಾರತ ಡಿಜಿಟಲ್ ಇಂಡಿಯಾ ಅಂತ, ಆ ಇಂಡಿಯಾ ಅಂತ, ಈ ಇಂಡಿಯಾ, ಕಿಲ್ ಇಂಡಿಯಾ ಅಂತ. ಇವ್ರು ಕಿಲ್ ಇಂಡಿಯಾ ಮಾಡ್ತಾರೆ. ಸ್ಕಿಲ್ ಇಂಡಿಯಾ ಅಲ್ಲ, ಕಿಲ್ ಇಂಡಿಯಾ ಮಾಡ್ತಾ ಇದ್ದಾರೆ. ಬಡವರಿಗೆ ಮನೆ ಕೊಡ್ತಕ್ಕಂಥ ಯೋಗ್ಯತೆ ಬಡವರಿಗೆ ಮನೆ ಇಲ್ಲ ಸರ್. ಇವ್ರು ಕುತ್ಕೊಳ್ಳಿಕ್ಕೆ ಮನೆ ಇಲ್ಲ. ರಾಮಣ್ಣ ಅವರೇ ಇದು ಅಂಬೇಡ್ಕರ್ ಅವರನ್ನು ಪದೇ ಪದೇ ಟೀಕೆ ಮಾಡುವಂಥದ್ದು. ಅಂದ್ರೆ ಮೀಸಲಾತಿಯ ಮೂಲಕ ಅವರು ಒಂದು ವರ್ಗವನ್ನು ಮಾತ್ರ ಅವರು ಬೆಳೆಸಿದರು, ಉಳಿದವರಿಗೆ ಏನೂ ಕೊಟ್ಟಿಲ್ಲ ಅಂತ ಏನಂದ್ರೆ ಒಂದು ವರ್ಗದವರಿಗೆ ಒಂದು ವರ್ಗ ಏನಾದ್ರು ಮಾತಾಡ್ಬೇಕು ಅವರಿಗೆ. ಎಲ್ಲವೂ ನಮಗೆ ಈಗ ನಿರುದ್ಯೋಗದಲ್ಲಿ ಎಲ್ಲರೂ ಇದ್ದಾರೆ. ಎಲ್ಲ ಕಾರಣ ಯಾರು ಅವರನ್ನು ತೋರಿಸುದು. ಯಾರನ್ನು? ಅಂಬೇಡ್ಕರ್. ದಲಿತರಿಗೆ ಕೆಲಸ. ನಾನು ಹೇಳ್ತೇನೆ, ದಲಿತರ ಬಗ್ಗೆ ಒಂದು ಸಮೀಕ್ಷೆ ನಮ್ಮ ಜಿಲ್ಲೆಯಲ್ಲಿ ಮಾಡ್ಲಿ. ಎಷ್ಟು ಜನ ದಲಿತರು ಉದ್ಯೋಗದಲ್ಲಿದ್ದಾರೆ, ಎಷ್ಟು ಜನಕ್ಕೆ ಮನೆ ಇದೆ, ಎಷ್ಟು ಜನ ಭೂಮಿ ಇದೆ ಅಂತ ಹೇಳಿ ಸಮೀಕ್ಷೆ ಮಾಡ್ಲಿ. ಸುಮ್ಮನೆ ಏನು ಅವರನ್ನು ತೋರಿಸುದು. ಇವತ್ತು ಎಷ್ಟೋ ಹಿಂದುಳಿದ ವರ್ಗದ ಯುವಕರನ್ನು ದಾರಿ ತಪ್ಪಿಸಿದ್ದಾರೆ. ಧರ್ಮದ ಅಪೀಮನ್ನು ಕೊಟ್ಟವರಿಗೆ ಇವತ್ತು ಹೇಳ್ತಿದ್ರೆ ನಿಮಗೆ ನಿರುದ್ಯೋಗ ಅದು ಅವರಿಂದಾಗಿ ಅಂತ ಹೇಳಿ. ಯಾರಿಗೆ? ದಲಿತರಿಂದಾಗಿ. ಅವರ ಅಂಬೇಡ್ಕರ್ ಬರೆದಂತ ಸಂವಿಧಾನದಿಂದ ನಿಮಗೆ ಉದ್ಯೋಗ ಸಿಕ್ಕದೆ ಇರುವುದು ಅಂತ ಹೇಳಿ. ಇವರು ಯಾಕೆ ಇವರನ್ನು ನಮ್ಮ ಜಿಲ್ಲೆಯಲ್ಲಿ ಯುವ ಜನರೊಂದು ಕಾರ್ಖಾನೆ ಇವರಿಗೆ ಯಾಕೆ? ಸಂಘ ಪರಿವಾರದವರಿಗೆ ಯುವ ಜನರು ಬೇಕು. ಯಾಕೆ? ದೊಂಬಿ ಮಾಡ್ಲಿಕ್ಕೆ, ಗಲಾಟೆ ಮಾಡ್ಲಿಕ್ಕೆ. ಅವರ ತಪ್ಪು, ಅವರ ತಂದೆಗೆ ಆ ಮಕ್ಕಳಿಲ್ಲ. ಈ ನಮ್ಮ ಜಿಲ್ಲೆಯಲ್ಲಿ ಮಕ್ಕಳನ್ನು ಬೆಳೆಸ್ತಾರೆ, ಶಾಲೆ ಕಾಲೇಜಲ್ಲಿ ಅವರ ಬ್ರೈನ್ ವಾಶ್ ಮಾಡ್ತಾರೆ. ಅಂಬೇಡ್ಕರ್ ಸರಿ ಇಲ್ಲ ಮಾರೆ, ಹಾಗೆ ನಿನಗೆ ವಿದ್ಯಾಭ್ಯಾಸ ಸಿಗ್ಲಿಲ್ಲ, ಕೆಲಸ ಸಿಗ್ಲಿಲ್ಲ. ಅವರಿಗೆ ಸರಿಯಾದ ತಿಳುವಳಿಕೆ ಕೊಡುವಂತ ನಮ್ಮ ಸರ್ಕಾರ ಇಲ್ಲ, ಅಧಿಕಾರಿಗಳಿಲ್ಲ. ಅದಕ್ಕೆ ನಾವು ಹೇಳುದು, ಸರಿಯಾದ ವಿಷಯಗಳನ್ನು ತಿಳುವಳಿಕೆ ಕೊಟ್ಟರೆ ಆ ಯುವಕರು ಸರಿಯಾಗ್ತಾರೆ. ಇವರು ಧರ್ಮದ ಅಭಿಮಣ್ಣವರಿಗೆ ತುಂಬಿಸಿ ಇವತ್ತು ಇಡೀ ಅಂಬೇಡ್ಕರ್ ಸರಿ ಇಲ್ಲ, ಗಾಂಧಿ ಸರಿ ಇಲ್ಲ, ಭೂ ಮಸೂದೆ ಕಾನೂನಿಗೆ ಹೋರಾಟ ಮಾಡುವವರು ಹೇಳ್ತಿದ್ರು. ಇದೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟೆಲ್ಲರೂ ಅಭಿವೃದ್ಧಿ, ಎಷ್ಟೋ ಜನ ಸಂಘ ಪರಿವಾರದಲ್ಲಿ ಇವತ್ತು ತುಂಬಾ ಯುವಕರೆಲ್ಲ ಇದ್ದಾರೆ. ನಿಜವಾಗಿ ಅವರು ಭೂಮಿ ಯಾರ ಹೋರಾಟದಿಂದ ಪಡೆದದ್ದು ಆ ಭೂಮಿ? ಇಲ್ಲಿ ಕಮ್ಯುನಿಸ್ಟ್ ಚಳವಳಿ ಭಾರಿ ಜೋರಾಗಿದ್ದ ಕಾರಣ ಕೇರಳದ ಒಂದು ಮುಖಂಡರ ಶಕ್ತಿಯಿಂದ ಇಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಭೂ ಮಸೂದೆ ಕಾನೂನು ಜಾರಿಗಾಗಿ ದೊಡ್ಡ ಮಟ್ಟದ ಹೋರಾಟ ಆಗಿದೆ. ಎಷ್ಟೋ ಜನ ಸಂಘರ್ಷ ಆಗಿದೆ. ಆಗ ಬಿಜೆಪಿ ಇರಲಿಲ್ಲ, ಬಿಜೆಪಿ ಪಕ್ಷವಿಲ್ಲ, ಜನಸಂಘ ಅಂತೇಳಿ ದೀಪದ ಚಿನ್ನದವರು. ಅವರು ಸಂಘ ಪರಿವಾರದವರು ದೊಡ್ಡ ಸೈನ್ಯ ಕಟ್ಟಿದ್ರು. ಯಾರ ವಿರುದ್ಧ? ಭೂ ಮಸೂದೆ ಕಾನೂನಿಗೆ ಚಳವಳಿ ಮಾಡುವಂಥ ರೈತರನ್ನು ಹೊಡಿಲಿಕ್ಕೆ, ಅವರ ಸದೆ ಬಡಿಲಿಕ್ಕೆ, ಆ ಹೋರಾಟ ಮುಂದೂಡೆ ಮಾಡಲಿಕ್ಕೆ ರತನ್ ಕುಮಾರ್ ಕಟ್ಟೆಮಾರ್ ಅಂತ ಹೇಳಿ ಗೊತ್ತಿದೆ ಎಲ್ಲರಿಗೆ. ಅವರ ನೇತೃತ್ವದಲ್ಲಿ ಸೈನ್ಯ ಕಟ್ಟಿದ್ರು. ಅದರ ವಿರುದ್ಧ ಇಲ್ಲಿ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಇಲ್ಲಿ ಅಂಚಿನ ಕಾರ್ಮಿಕರು, ಬೇರೆ ಬೇರೆ ಕಾರ್ಮಿಕರು ಈ ಸಂಘ ಪರಿವಾರದ ಆ ಸೈನ್ಯವನ್ನು ಹಿಮ್ಮೆಟ್ಟಿಸಿ ಇಲ್ಲಿ ನಮಗೆ ಭೂಸುಧಾರಣೆ ಕಾನೂನು ಜಾರಿ ಆಯಿತು.
ಆ ಭೂ ಸುಧಾರಣೆ ಜಾರಿಯಾದ ಮೇಲೆ ಇವತ್ತು ಎಲ್ಲ ವಿಭಾಗದ ಜನರು ಕೂಡ ಮುಂದೆ ಬಂದಿದ್ದಾರೆ. ಭೂಮಿ ಸಿಕ್ಕಿತ್ತು, ಭೂಮಿ ಸಿಕ್ಕಿದ ಮೇಲೆ ಹೌದು, ಭೂಮಿ ಸಿಕ್ಕಿತ್ತು. ಆ ನಂತರ ಏನಾಯ್ತು, ಇಲ್ಲಿಯ ಧರ್ಮವನ್ನು ಜನರಿಗೆ ಇದಾಕಿ, ಭೂಮಿಯ ಪ್ರಶ್ನೆ ಇಲ್ಲ ಅವರಿಗೆ, ವಿದ್ಯಾಭ್ಯಾಸ ಧರ್ಮವನ್ನು ತಲೆಗೆ ತುಂಬಿಸಿ ಅದೇ ಯುವಕರು ದಾರಿ ತಪ್ಪುತ್ತಾ ಇದ್ದಾರೆ. ನಮಗೆ ಎಲ್ಲಿ ಯಾರಿಂದ ಭೂಮಿ ಸಿಕ್ಕಿದೆ, ಯಾರು ಹೋರಾಟ ಮಾಡಿದಂತ ತಿಳುವಳಿಕೆ ಇವತ್ತು ಇಲ್ಲದೆ ಕಾರಣ ಇವತ್ತು ನಾವು ಹೋಗುವಾಗ ನಮಗೆ ಬೇಕಾದ್ರೆ ಕಲ್ಲು ಹೊಡಿಲಿಕ್ಕೆ ಬರ್ತಾರೆ. ನಾವು ಅವರಿಗಾಗಿ ಭೂಮಿಗಾಗಿ ಹೋರಾಟ ಮಾಡಿದವು, ಭೂಮಿಗಾಗಿ ಶಿಕ್ಷಣಕ್ಕಾಗಿ. ಇವತ್ತು ನಾನು ಹೇಳಿದ್ದೇನೆ ಅಂಗಡಿ ಅಂತ ಹೇಳಿದ್ದೇನೆ, ಎಲ್ಲಿ ಹೋದರೂ ಕೂಡ ಶಾಲೆಗಳು ಓಪನ್ ಆಗ್ತದೆ. ನನ್ನೊಟ್ಟಿಗೆ ಬೆಳಿಗ್ಗೆ ಒಬ್ಬರು ಹೇಳಿದ್ರು, ಅಲ್ಲಿ ಶಾಲೆ ಉಂಟು. ಯಾವ ಶಾಲೆ ಅಂತ ಉಂಟಲ್ಲ, ಖಾಸಗಿ ಅಂಗಡಿ. ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಸರ್ಕಾರಿ ಶಾಲೆಯನ್ನು ಸ್ಥಾಪನೆ ಮಾಡಿದ್ರು, ಸರ್ಕಾರಿ ಶಾಲೆಗಳು ಬಂದಾಗ್ತಾ ಇದೆ. ಇದರ ಬಗ್ಗೆ ಯಾವುದೇ ಸಂಘಟನೆಗಳು ಮಾತಾಡುವುದಿಲ್ಲ, ಯಾರು ಮಾತಾಡುವುದಿಲ್ಲ. ನಿಜವಾದ ಹಿಂದುಳಿದ ವರ್ಗಗಳಿಗೆ, ದಲಿತರಿಗೆ ವಿದ್ಯಾಭ್ಯಾಸ ಸಿಕ್ಕಬೇಕಿದ್ರೆ ಸರ್ಕಾರಿ ಶಾಲೆಗಳು ಬೇಕು. ಇವತ್ತು ಮತ್ತೊಂದು ಹೇಳ್ತಾರೆ, ಕ್ರಿಶ್ಚಿಯನ್ ಅವರನ್ನು ದೂರ್ತಾ ಇದ್ದಾರೆ, ಮತಾಂತರ ಮಾಡ್ತಾರೆ. ಹಾಗೆ ನಾನು ಹೇಳ್ತಾ ಇರುವುದು, ಇಲ್ಲಿ ನಾನು ಎಷ್ಟೋ ವರ್ಷದಿಂದ ಪ್ರತಿಪಾದನೆ ಮಾಡ್ತಾ ಇದ್ದೇನೆ, ಕ್ರಿಶ್ಚಿಯನ್ಗಳ ಶಾಲೆಗಳಿಲ್ಲದ್ರೆ ಈ ದಕ್ಷಿಣದಲ್ಲಿ ಯಾರಿಗೆ ವಿದ್ಯಾಭ್ಯಾಸ ಇರಲಿಕ್ಕಿಲ್ಲ. ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಇಲ್ಲಿ ಬ್ರಿಟಿಷರೇ ಇರಲಿ ಏನೇ ಇರಲಿ, ಅವರು ಇಷ್ಟು ವಿದ್ಯಾಭ್ಯಾಸ ನಡೆಸಿದ ಕಾರಣ ನಮ್ಮ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳು ಎಲ್ಲರೂ ವಿದ್ಯಾಭ್ಯಾಸ ಮಾಡಿದರು, ಒಳ್ಳೆ ಉದ್ಯೋಗ ಹೋದ್ರು. ಆರೋಗ್ಯ ಬೇರೆ, ಅದೊಂದು ಮತ್ತಲ್ಲ. ಮತ್ತು ಕ್ರಿಶ್ಚಿಯನ್ ಇವತ್ತು ಹೇಳ್ತಾರೆ, ಯಾವಾಗ ನೋಡಿದ್ರು ಮತಾಂತರ ಅಂತ. ನನ್ನ ನೆರೆಕರೆಯವರು ಅವರು ಮೊದಲೊಂದು ಕ್ರಿಶ್ಚಿಯನ್ ಕುಟುಂಬದಲ್ಲಿ ಒಬ್ಬರನ್ನು, ಒಂದು ಹುಡುಗಿಯನ್ನು ಮಾದರಿಯಾಗಿ ಅವರು ಕೊಡುದು ಮನೆಯಿಂದ. ಅವರಿಗೆ ಮದುವೆ ಏನಿಲ್ಲ, ಅವರೆಂತ ಮಾಡ್ತಾರೆ, ಅವರ ಜನರ ಸೇವೆ ಮಾಡ್ಲಿಕ್ಕಾಗಿ ಪ್ರತಿ ಕುಟುಂಬದಿಂದ ಒಬ್ಬರನ್ನು ಕೊಡ್ತಾ ಇದ್ರು. ಅಂತ ಸೇವೆ ಮಾಡಿದ್ರು. ಇವತ್ತು ಹೇಳ್ತಾರೆ ಅವರು ಮತಾಂತರ ಮಾಡಿದರು. ಇವರು ಯಾರೆಲ್ಲ ಮನುವಾದಿಗಳು ಮುಟ್ಟುವುದಿಲ್ಲ, ದಲಿತರು ಬರಬಾರ್ದು, ಬಿಲ್ ಅವರು ನಮ್ಮ ಬಾವಿಯನ್ನು ಮಿಟ್ಟಬಾರದು ಅಂತ ಹೇಳಿ ನಾನು ಅನುಭವ ಮಾಡಿದವು. ನನ್ನ ಜೊತೆ ದಲಿತ ಹುಡುಗ ಬಂದರೆ ಅವರ ಅಂಗಳಕ್ಕೆ ಬರಲಿಕ್ಕಿಲ್ಲ, ಭಟ್ರು ಬ್ರಾಹ್ಮಣರ ಅವರ ಬಾವಿ ಮುಟ್ಟಬಾರದು, ದಲಿತರು ಮುಟ್ಲಿಕ್ಕೆ ಇಲ್ಲ. ಇದೆಲ್ಲ ಇವರಿಗೆ ಮುಟ್ಲಿಕ್ಕಿಲ್ಲ. ಇವತ್ತು ನೆನೆಸಿದರೆ ಎಲ್ಲರೂ ನಮ್ಮ ಸಂಘ ಪರಿವಾರ RSSನವರು ನಮಗೆ ಅವರು ಇನ್ನೂ ಕೂಡ ಅವರಿಗೆ ಕೊಡುವುದಿಲ್ಲ. ನಾನು ಹೇಳ್ತಾ ಇರೋದು, ಇದರ ಬಗ್ಗೆ ಜನರಿಗೆ ಸರಿಯಾಗಿ ತಿಳುವಳಿಕೆ ಆಗಬೇಕು, ಇಂಥ ಯುವಜನರು ಬದಲಾಗಬೇಕು. ಆದರೆ ಮಾತ್ರ ನಮ್ಮ ದೇಶ ಸಂವಿಧಾನ ಉಳಿಯುತ್ತದೆ, ನಮಗೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಸಂವಿಧಾನ ಉಳಿಯದಿದ್ದರೆ ನಮಗೆ ಯಾರಿಗೆ ಬದುಕಲಿಕ್ಕೆ ಆಗುವುದಿಲ್ಲ. ಇದನ್ನು ಮರೆತು ನಮಗೆ ಇರೋದು ಯಾವುದು, ಕ್ರಿಶ್ಚಿಯನ್ರಿಗೆ ಹೇಳ್ತಾರೆ ಬೈಬಲ್ ಇದೆ, ಹಿಂದೂಗಳಿಗೆ ಭಗವದ್ಗೀತೆ ಇದೆ, ಮುಸಲ್ಮಾನರಿಗೆ ಕುರಾನ್ ಇದೆ. ಎಲ್ಲದಕ್ಕಿಂತ ಮೀರಿದು ಯಾವುದು ನಮಗೆ ಇರೋದು, ಭಾರತ ದೇಶದ ಸಂವಿಧಾನ. ಇದನ್ನು ನಾವು ಯಾರೆಲ್ಲರೂ ಎತ್ತಿ ಹಿಡಿದಿಲ್ವೋ ಧರ್ಮದಲ್ಲಿ ಏನಾಗುವುದಿಲ್ಲ. ಈ ಸಂವಿಧಾನ ಉಳಿದ್ರೆ ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲರೂ ನಾವು ಉಳಿಬೇಕಾದ್ರೆ ಸಂವಿಧಾನ. ನಾನು ಈಗ ಸಮಾಪನ ಮಾಡಬೇಕಾಗಿದೆ. ಇದು ರವಿಕಿರಣ್ ಅವರೇ, ಕೊನೆಯದಾಗಿ ಒಂದು 30 ಸೆಕೆಂಡ್ ಅಲ್ಲಿ ಈ ಒಂದು ಘಟನೆ ಬಹುಶಃ ಮತ್ತೊಮ್ಮೆ ಏನು ಅಂಬೇಡ್ಕರ್ ಅವರ ಬಗ್ಗೆ ಒಂದು ಗಟ್ಟಿ ಧ್ವನಿಯಿಂದ ಎಲ್ಲರೂ ಮಾತನಾಡಲಿಕ್ಕೆ ಕಾರಣವಾಯಿತು, ಅಥವಾ ಇಲ್ಲ ಇನ್ನೂ ಕೂಡ ನಮ್ಮ ನಡುವೆ ಅಂಬೇಡ್ಕರ್ ಅವರನ್ನು ದೂರುವ ಅಥವಾ ಅಂಬೇಡ್ಕರ್ ಅವರನ್ನು ಮೂಲೆಗುಂಪೆ ಮಾಡಲಿಕ್ಕೆ ಏನು ವ್ಯವಸ್ಥೆಗಳು, ಷಡ್ಯಂತ್ರಗಳು ನಡೀತಾ ಇದೆಯೋ ಅನ್ನೋದಕ್ಕೆ ಈ ಘಟನೆ ಒಂದು ಸಾಕ್ಷಿ ಆಯ್ತೋ, ಏನ್ ಹೇಳ್ತೀರಿ? ಒಂದು ವಿಚಾರವನ್ನು ಸ್ಪಷ್ಟ ಮಾಡಬೇಕು. ಇವತ್ತು ಅಂಬೇಡ್ಕರ್ ಯಾವ ರೀತಿಯ ಸಂವಿಧಾನ ಮಾಡಿದ್ದಾರೆ, ಇಡೀ ಈ ದೇಶದಲ್ಲಿ ವಾಸಿಸ್ತಕ್ಕಂಥ ಎಲ್ಲ ಜನರ ಬಗ್ಗೆ ಕಾಳಜಿ ಇಟ್ಟು, ಎಲ್ಲ ಸಮುದಾಯದ ಬಗ್ಗೆ, ಎಲ್ಲ ಧರ್ಮದ ಬಗ್ಗೆ ಕಾಳಜಿ ಇಟ್ಟು ಸಂವಿಧಾನ ಮಾಡಿದ್ದಾರೆ. ಅದು ಇವತ್ತು ಜನರಿಗೆ ರೀಚ್ ಆಗಬೇಕಾಗಿತ್ತು. ಯಾಕಂದ್ರೆ ಇವತ್ತು ಸಂವಿಧಾನ ವೀಕ್ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ, ಪ್ರಜಾಪ್ರಭುತ್ವ ವೀಕ್ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾರಾಯಣ ಗುರುಗಳು ಏನು ಸಾಮಾಜಿಕ ಸುಧಾರಣೆ ಮಾಡಿದ್ರು, ಬಸವಣ್ಣನವರು ಏನು ಸಾಮಾಜಿಕ ಸುಧಾರಣೆ ಮಾಡಿದ್ರು, ಪೆರಿಯಾರ್ ಅವರು ಏನು ಸಾಮಾಜಿಕ ಸುಧಾರಣೆ ಮಾಡಿದ್ರು, ಅಂಬೇಡ್ಕರ್ ಅವರು ಇಡೀ ವಿಶ್ವಕ್ಕೆ ಮಾದರಿ ಆಗ್ತಕ್ಕಂಥ ಸಂವಿಧಾನ ರಚನೆ ಮಾಡಿದ್ರು. ಈ ವಿಚಾರ ಚರ್ಚೆ ಆಗಬೇಕಾಗಿತ್ತು, ಅದು ಪ್ರಸ್ತುತ ಇತ್ತು, ಅದಕ್ಕೆ ಇದು ವೇದಿಕೆ ಆಗಿದೆ. ಆ ನಿಟ್ಟಿನಲ್ಲಿ ಇದು ಬಹಳ ಚರ್ಚೆ ಆಗಬೇಕು. ಇವತ್ತಿನ ಯುವ ಸಮುದಾಯಕ್ಕೆ ಇದರ ಏನು ಸಂವಿಧಾನ ಅಂದ್ರೆ ಏನು, ಇದರಲ್ಲಿ ಏನೆಲ್ಲ ಇದೆ, ಇದೆಲ್ಲವೂ ಕೂಡ ಗೊತ್ತಾಗಬೇಕಾದಂತ ಅಗತ್ಯತೆ ಇತ್ತು. ಬಹುಶಃ ಅದಕ್ಕೆ ಇದೊಂದು ವೇದಿಕೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ರಾಜಾ ಅವರೇ, ಕೊನೆಯದಾಗಿ 30 ಸೆಕೆಂಡ್. ನೋಡಿ, ನಮ್ಮ ಭಾರತ ಸಂವಿಧಾನ ಶ್ರೇಷ್ಠ ಸಂವಿಧಾನ. ಯಾಕೆಂತೇಳಿದ್ರೆ ಈ ವಿಶ್ವದಲ್ಲಿ 185 ರಾಷ್ಟ್ರದಲ್ಲಿ ಸಂವಿಧಾನ ಇದೆ, ಅದರಲ್ಲಿ ನಮ್ಮ ಭಾರತ ಶ್ರೇಷ್ಠ ಸಂವಿಧಾನ. ಯಾಕೆಂತ ಹೇಳಿದ್ರೆ ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿ ಯಾವ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರೇ ಇರಲಿ, ಅವ್ರಿಗೂ ಕಾನೂನು ಒಂದೇ, ಜನಸಾಮಾನ್ಯರಿಗೂ ಕಾನೂನು ಒಂದೇ. ನಮ್ಮ ದೇಶದ ರಾಷ್ಟ್ರಪತಿಗೂ ಆದ್ರೂ ಕಾನೂನು ಒಂದೇ. ನಮ್ಮ ಸಂವಿಧಾನದ ಅಡಿಯಲ್ಲಿ ರಾಷ್ಟ್ರಪತಿಗೆ ಒಂದೇ ಮತದಾನ, ಜನಸಾಮಾನ್ಯರಿಗೆ ಒಂದೇ ಮತದಾನ. ಅದು ನಮ್ಮ ಶ್ರೇಷ್ಠತೆ ಸಂವಿಧಾನ. ಯಾಕೆಂತ ಹೇಳಿದ್ರೆ ಉಳಿದ ದೇಶದಲ್ಲಿ ಆಗಿಲ್ಲ, ಬಡವ ಶ್ರೀಮಂತ ಇದ್ದಾನೆ. ನಮ್ಮ ದೇಶದಲ್ಲಿ ಹಾಗೆ ಎರಡು ರೀತಿಯ ಸಿಟಿಜನ್ಶಿಪ್ ಇದೆ. ನಮ್ಮ ಭಾರತದಲ್ಲಿ ಅದು ಏನೋ ನಾವು ಸಾವಿರಾರು ಕೋಟಿ ಪ್ರಾಪರ್ಟಿ ಮಾಲೀಕರು ಅಂತ ಹೇಳ್ತೀವಲ್ಲ, ಅವನಿಗೂ ಒಂದೇ ಮತದಾನ.
ಅವನು ಏನಾದ್ರು ತಪ್ಪು ಮಾಡಿದ್ರೆ ಕಾನೂನು ಅದೇ ಅವನಿಗೆ ಒಂದೇ ಕಾನೂನು, ಸಾಧಾರಣ ಬಡ ಭಿಕ್ಷಕನಾದ್ರೂ ಒಂದು ತಪ್ಪು ಮಾಡಿದ್ರೆ ಅವನಿಗೆ ಒಂದೇ ಕಾನೂನು. ಎಸ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಾನು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ರಾಜಾ ಚಂಟಿಮಾರ್ ಅವರಿಗೆ ಮಾನವ ಬಂಧುತ್ವ ವೇದಿಕೆಯ ಬಂಟ್ವಾಳ ತಾಲೂಕು ಅಧ್ಯಕ್ಷರು ಪ್ರೀತಿಯ ಧನ್ಯವಾದಗಳು. ರವಿಕಿರಣ್ ಪುಣಚ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ಪ್ರೀತಿಯ ಧನ್ಯವಾದಗಳು ಸರ್. ರಾಮಣ್ಣ ವಿಟ್ಲ ಅವರು CITU ಮುಖಂಡರು ಪ್ರೀತಿಯ ಧನ್ಯವಾದಗಳು ಸರ್. ಎಸ್, ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ.